ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम राम हरे हरे। श्री श्री राधा गोविंद की जय, गौरनिताय की जय, श्रील प्रभुपाद की जय। हरे कृष्ण। सो अध्याय 10 विभूति ಯೋಗ. ಇಲ್ಲಿ ಬೇರೆ ಧರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ಜೀಸಸ್ ಹೇಳೋದು ನಾನು ಭಗವಂತನ ಮಗ, ಮೊಹಮ್ಮದ್ ಹೇಳೋದು ನಾನು ಭಗವಂತನ ಸೇವಕ, ಆದರೆ ಕೃಷ್ಣ ಹೇಳುವಂಥದ್ದು ನಾನೇ ಭಗವಂತ ಅಂತ. ಸೊ ನಮ್ಮ ಭಗವದ್ಗೀತೆ ಗ್ರಂಥ ಭಗವಂತನ ಸಂದೇಶ, ಇದು ಪ್ರೇಮ ಪತ್ರ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಮೊದಲಿಗೆ. ಇನ್ನು ಅಧ್ಯಾಯ 9ರಲ್ಲಿ ನಾವು ಏನ್ ತಿಳಿದುಕೊಂಡ್ವಿ ಅಂತ ನೋಡೋಣ. ಮೊದಲನೇದಾಗಿ ಭಗವಂತನ ಜ್ಞಾನೋಪದೇಶದೊಂದಿಗೆ 9ನೇ ಅಧ್ಯಾಯ ಶುರುವಾಗುತ್ತೆ. ಅದಾದ್ಮೇಲೆ ಭಗವಂತನ ಅಚಿಂತ್ಯ ತತ್ವದ ಬಗ್ಗೆ, ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್, ಅದನ್ನು ತಿಳಿದುಕೊಂಡ್ವಿ. ಭಗವಂತ ಎಲ್ಲೆಡೆ ಇರುತ್ತಾನೆ ಮತ್ತೆ ಇರುವುದಿಲ್ಲ. ಭಗವಂತ ತುಂಬಾ ದೂರದಲ್ಲಿರ್ತಾನೆ, ಹಾಗೆ ಹತ್ತಿರದಲ್ಲಿ ಕೂಡ ಇರ್ತಾನೆ. ಭಗವಂತ ಈ ಸೃಷ್ಟಿಯನ್ನು ರಚನೆ ಮಾಡಿದ್ರೂ ತುಂಬಾ ದೂರದಲ್ಲಿರ್ತಾನೆ. ಯಾರು ಕೃಷ್ಣನನ್ನು ಭಗವಂತನಾಗಿ ಒಪ್ಪಿಕೊಳ್ತಾರೆ ಮತ್ತು ಯಾರು ಒಪ್ಪಿಕೊಳ್ಳೋದಿಲ್ಲ, ಅದರ ಬಗ್ಗೆ ಕೂಡ ತಿಳಿದುಕೊಂಡ್ವಿ. 4ನೇ ವಿಭಾಗದಲ್ಲಿ ಕೃಷ್ಣ ಭಕ್ತಿ ಸೇವೆ ಮಹಿಮೆಯನ್ನು ವಿಧ ವಿಧವಾಗಿ ವರ್ಣಿಸುತ್ತಾ ಹೋಗ್ತಾನೆ. ಭಕ್ತಿ ಮಾರ್ಗ ಎಷ್ಟು ಸರಳವಾದದ್ದು, ಪತ್ರಂ ಪುಷ್ಪಂ ಫಲಂ ತೋಯಂ. ನಾವು ಪ್ರೀತಿ ಭಕ್ತಿಯಿಂದ ಭಗವಂತನಿಗೆ ಆಫರ್ ಮಾಡಿದ್ರೆ ಭಗವಂತ ಸ್ವೀಕರಿಸ್ತಾನೆ, ಯಾಕಂದ್ರೆ ಭಗವಂತ ಭಾವಗ್ರಹಿ ಜನಾರ್ದನ. ನಮಗೆ ಭಾವನೆಗಳು ಮುಖ್ಯ. ಸೊ ನಮ್ಮಲ್ಲಿ ಭಾವನೆಗಳು ಮುಖ್ಯ. ನಮ್ಮ ದುಃಖಗಳು ಪಾಪಕರ್ಮಗಳನ್ನೆಲ್ಲ ಕಡಿಮೆ ಮಾಡಲು ಭಕ್ತಿ ಮಾರ್ಗ ಒಂದೇ ಇರುವುದು. ಭಕ್ತಿ ಮಾರ್ಗ ನಮಗೊಂದು ವರದಾನ ಅಂತ ನಿನ್ನೆ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡ್ವಿ. ಸೊ ಭಕ್ತಿ ಮಾರ್ಗವು ತುಂಬಾ ಆನಂದದಾಯಕವು, ಸುಸುಖಂ, ಅಂದ್ರೆ ಅದರಲ್ಲಿ ನಮಗೆ ಯಾವುದೇ ಚಿಂತೆ ಇಲ್ಲ ಅಂತ ಭಗವಂತ ನಮಗೆ ಹೇಳ್ತಾರೆ. ಇವತ್ತು ನಾವು 10ನೇ ಅಧ್ಯಾಯದ ಬಗ್ಗೆ ನೋಡಲಿದ್ದೇವೆ. ಅಧ್ಯಾಯ 10ರ ಅವಲೋಕನ. ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ, 1ನೇ ಶ್ಲೋಕದಿಂದ 7ನೇ ಶ್ಲೋಕದಲ್ಲಿ, ಮತ್ತು ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ 8ರಿಂದ 11ನೇ ಶ್ಲೋಕ. ಇದು ಚತುಶ್ಲೋಕಿ ಹೇಳ್ತಾರೆ, 8, 9, 10, 11 ಶ್ಲೋಕ. ಇದು ಬಹಳ ಮುಖ್ಯವಾದ ಶ್ಲೋಕ, ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಹೇಳಲಾಗ್ತದೆ. ಇದನ್ನು ತಿಳಿದ್ರೆ ಭಗವದ್ಗೀತೆ ಅರ್ಥ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಅರ್ಜುನನು ಕೃಷ್ಣನ ಪರಮ ಸ್ಥಾನವನ್ನು ಸ್ವೀಕರಿಸ್ತಾನೆ,
12ರಿಂದ 18ನೇ ಶ್ಲೋಕದಲ್ಲಿ ಕೃಷ್ಣ ತನ್ನ ವಿಭೂತಿಯನ್ನು ವಿವರಿಸ್ತಾನೆ 19ರಿಂದ 42ನೇ ಶ್ಲೋಕದಲ್ಲಿ. ಸೊ ಇಲ್ಲಿ 10ನೇ ಅಧ್ಯಾಯ ವಿಭೂತಿ ಯೋಗ ಅಂದ್ರೆ ಭಗವಂತನ ಐಶ್ವರ್ಯ. ಭಗವಂತನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ, ತಿಳಿದುಕೊಳ್ಳಲು ತುಂಬಾನೇ ಕಷ್ಟ. ಅದರಲ್ಲಿ ಕೆಲವೊಂದು ಐಶ್ವರ್ಯವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಅಧ್ಯಾಯದಲ್ಲಿ ಮೊದಲ ವಿಭಾಗದಲ್ಲಿ ಕೃಷ್ಣನು ನಾನು ಎಲ್ಲದರ ಮೂಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನು 2ನೇ ಒಂದು ಸೆಕ್ಷನ್ ಅಲ್ಲಿ ನೋಡ್ಬೋದು, ಈ 8ರಿಂದ 11ನೇ ಶ್ಲೋಕ ಮುಖ್ಯವಾದ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಅರ್ಥ ಆಗಿದ ಹಾಗೆ ಅಂತ ಹೇಳಲಾಗ್ತದೆ. ಇಲ್ಲಿ 3ನೇ ವಿಭಾಗದಲ್ಲಿ ಅರ್ಜುನ ಭಗವಂತನಿಗೆ ಐಶ್ವರ್ಯದ ಬಗ್ಗೆ ಕೇಳಿ ಇನ್ನೂ ಕೇಳಬೇಕು, ಮತ್ತಷ್ಟು ಕೇಳಬೇಕು ಅನ್ನುವ ಇಚ್ಛೆಯನ್ನು ಉಂಟಾಗ್ತಿದೆ ನನಗೆ ಅಂತ ಹೇಳ್ತಾನೆ. ಅಂದ್ರೆ ಭಗವಂತನ ಐಶ್ವರ್ಯದ ಬಗ್ಗೆ ಕೇಳಿದಷ್ಟು ನನಗೆ ತೃಪ್ತಿ ಆಗ್ತಾ ಇಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅರ್ಜುನ ಇನ್ನಷ್ಟು ಭಗವಂತನಲ್ಲಿ ಆ ಜ್ಞಾನವನ್ನು ಪಡಿಲಿಕ್ಕೆ ಬಯಸ್ತಾನೆ. 4ನೇ ವಿಭಾಗದಲ್ಲಿ ಭಗವಂತ ಸರ್ವವ್ಯಾಪಿ, ಭಗವಂತನನ್ನು ನೋಡ್ಲಿಕ್ಕೆ ಏನು ಮಾಡ್ಬೇಕು, ವಿಶೇಷ ದೃಷ್ಟಿಯಿಂದ ಹೇಗೆ ನೋಡ್ಬೋದು ಅಂತ ಅರ್ಜುನನಿಗೆ ಭಗವಂತ ವಿವರಿಸ್ತಾನೆ. ಶ್ರೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಸೊ ಇಲ್ಲಿ ಮೊದಲಿಗೆ ಅರ್ಜುನನಿಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಅಂದ್ರೆ ಆಮೇಲೆ ಕೃಷ್ಣ ಆತ್ಮದ ಜ್ಞಾನವನ್ನು ಕೊಡ್ತಾನೆ, ಕರ್ಮಯೋಗ, ಅಷ್ಟಾಂಗ ಯೋಗ ಅದನ್ನೆಲ್ಲ ಹೇಳ್ತಾನೆ. ಅದೆಲ್ಲ ಒಂದು ಫಾರ್ಮಲ್ ಡಿಸ್ಕಷನ್ ತರ ಇರುತ್ತೆ ಭಗವಂತ ಮತ್ತು ಅರ್ಜುನನ ನಡುವೆ. ಅಂದ್ರೆ ಇಲ್ಲಿ ಅರ್ಜುನ ಕ್ವಶನ್ ಕೇಳುವಂಥದ್ದು, ಕೃಷ್ಣ ಉತ್ತರ ಕೊಡುವಂಥದ್ದು. ಇಲ್ಲಿ ಅರ್ಜುನ ಕ್ವಶನ್ ಕೇಳ್ತಾ ಇಲ್ಲ. 9ನೇ ಅಧ್ಯಾಯದಲ್ಲಿ ಅರ್ಜುನ ಹೇಳಿಲ್ಲ, ಎಲ್ಲ ಕೂಡ ಭಗವಾನ್ ವಾಚ ಅಂತಾನೆ ಇರೋದು. ಸೊ ಇಲ್ಲಿಯೂ ಅಷ್ಟೇ ಮತ್ತೆ ಭಗವಾನ್ ಕಂಟಿನ್ಯೂ ಆಗುವಂಥದ್ದು. ಕ್ರಮೇಣ ಕೃಷ್ಣ ತನ್ನ ವೈಯಕ್ತಿಕ ವಿಷಯಗಳನ್ನು ಹೇಳುವುದಕ್ಕೆ ಶುರು ಮಾಡ್ತಾ ಇದ್ದಾನೆ. ಕರ್ಮಯೋಗದಲ್ಲಿ ಕೃಷ್ಣ ತನ್ನ ವೈಯಕ್ತಿಕ ವಿಚಾರವನ್ನು ಅರ್ಜುನನೊಂದಿಗೆ ಶೇರ್ ಮಾಡೋದಿಲ್ಲ. ಯಾಕೆಂದ್ರೆ ಈಗ ಅರ್ಜುನ ಅರ್ಧದಷ್ಟು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತನಿಗೆ ಈಗ ಅರ್ಜುನ ತುಂಬಾ ಹತ್ತಿರ ಆಗಿದ್ದಾನೆ. ಈಗ ಉದಾಹರಣೆಯಾಗಿ ಹೀಗೆ ಅರ್ಥ ಮಾಡಿಕೊಳ್ಬಹುದು ನಾವು. ಈಗ ಯಾರನ್ನಾದ್ರೂ ನಾವು ಮೊದಲ ಬಾರಿಗೆ ಭೇಟಿಯಾದ್ರೆ ಏನಾಗುತ್ತೆ, ಪ್ರಾರಂಭದಲ್ಲಿ ನಾವು ಅಷ್ಟೊಂದು ಕ್ಲೋಸ್ ಆಗಿರೋದಿಲ್ಲ. ನಂತರ ಅವರೊಂದಿಗೆ ನಮ್ಮ ಬಗ್ಗೆ ಎಲ್ಲ ಹೇಳೋದಿಲ್ಲ ಪ್ರಾರಂಭದಲ್ಲಿ. ಕ್ರಮೇಣ ನಾವು ಅವರಿಗೆ ಕ್ಲೋಸ್ ಆಗ್ತಾ ಇರ್ಬೇಕಾದ್ರೆ ವೈಯಕ್ತಿಕ ವಿಷಯಗಳನ್ನು ಶೇರ್ ಮಾಡ್ತೇವೆ. ಅದೇ ತರಹ ಇಲ್ಲಿ ಅರ್ಜುನ ತುಂಬಾ ಪ್ರಿಯನಾದ ಶಿಷ್ಯ ಮತ್ತು ಭಕ್ತ. ಹಾಗಾಗಿ ಭಗವಂತ ತನ್ನ ವೈಯಕ್ತಿಕ ವಿಷಯಗಳನ್ನು ಅರ್ಜುನನ ಜೊತೆ ಶೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಅದೇ ರೀತಿ ಅರ್ಜುನ ಮತ್ತು ಕೃಷ್ಣನ ನಡುವೆ ಅನ್ಯೋನ್ಯತೆ ಬೆಳೀತಾ ಇದೆ. ಅವರು ತುಂಬಾ ಹತ್ತಿರವಿದ್ದ ಕಾರಣ ಪರಮಗುಹ್ಯ ಜ್ಞಾನವನ್ನು ಅವನೊಂದಿಗೆ ಈಗ ಹಂಚ್ತಾ ಇದ್ದಾನೆ. ಕೃಷ್ಣ 7ನೇ ಅಧ್ಯಾಯದಿಂದಲೇ ಹೇಳ್ತಾ ಇರ್ತಾನೆ, ನಾನು ಏನು, ನನ್ನನ್ನು ತಲುಪೋದು ಹೇಗೆ, ಭಕ್ತಿ ಮಾರ್ಗ ಅದೆಲ್ಲ ಸುಲಭವಾಗಿ ಮಾಡ್ಬೋದು. ಇಲ್ಲಿ ಕೂಡ ಅವರು ತಮ್ಮ ಐಶ್ವರ್ಯದ ಬಗ್ಗೆ ಇನ್ನಷ್ಟು ಜ್ಞಾನ ಹೇಳುವಂಥದ್ದು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ನ ಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಯಾರು ಕೂಡ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯವಿಲ್ಲ, ಯಾರಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಸೊ ಭಕ್ತ್ಯಾ ಮಾಂ ಅಭಿಜಾನತಿ, ಭಕ್ತರಿಗೆ ಮಾತ್ರ ಕೃಷ್ಣ ಅರ್ಥ ಆಗುವಂಥದ್ದು. ಭಕ್ತರಿಗೆ ಅರ್ಥ ಆಗ್ಬೇಕಾದ್ರೂ ಕೂಡ ಗುರು ಕೃಷ್ಣ ಕೃಪಾ ಹೊಯ್, ಅಲ್ಲಿ ಗುರು ಮತ್ತು ಕೃಷ್ಣರ ಕೃಪೆಯಿಂದ ಮಾತ್ರ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ.
ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಇಲ್ಲಿ ನಮ್ಮ ಹಾಗೆ ಜನಿಸೋದಲ್ಲ ಕೃಷ್ಣ. ದೇವಕಿಯ ವಸುದೇವನ ಹೃದಯ ಗರ್ಭದಿಂದ ದೇವಕಿಯ ಹೃದಯ ಗರ್ಭಕ್ಕೆ ಬಂದು ಆ ರೀತಿಯಾಗಿ ಬರುವಂಥದ್ದು. ಸೊ ಇದನ್ನು ಯಾರು ಅರಿತಾರೆ? ಮತ್ತು ಅನಾದಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳುವಂಥದ್ದು, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಅನಾದಿ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ, ಅದರಲ್ಲಿ ಕೂಡ ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಎಂದು ಯಾರು ಅರಿತಾರೆ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗೆ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು, ನಮ್ಮದು ಇದು ಮೆಟೀರಿಯಲ್ ಬಾಡಿ, ಆದ್ರೆ ಭಗವಂತನ ಸ್ಪಿರಿಚುವಲ್ ಬಾಡಿ ಅಂತ ಹೇಳಿ, ಅಲ್ಲಿ ಆತ್ಮಕ್ಕೂ ದೇಹಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿ ಆ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ದೇವಕಿಯ ಗರ್ಭದಲ್ಲಿ ಭಗವಂತ ಜನ್ಮವೆತ್ತುವುದಕ್ಕೆ ಎಲ್ಲಾ ತಯಾರಿ ಆಗ್ತಾ ಇದೆ. ದೇವತೆಗಳೆಲ್ಲ ಗರ್ಭಸ್ಥ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳಿರ್ತಾನೆ ಈ ಸಲ ನಾನೇ ಬರೋದು ಅಂತೇಳಿ. ಹಾಗೆ ಬಂದ್ರೂ ಕೂಡ ಬ್ರಹ್ಮನಿಗೆ ಗೊತ್ತಾಗೋದಿಲ್ಲ, ಇಂದ್ರನಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಆ ಗೋವರ್ಧನಗಿರಿ ಎತ್ತಿದಾಗಲೂ ಕೂಡ ಗೊತ್ತಾಗೋದಿಲ್ಲ. ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ದೇವಿ ದೇವತೆಗಳಿಗೆ ಕಷ್ಟ ಆಗುತ್ತೆ. ಇಂದ್ರ ಹೇಗೆ ಅಂತ ಹೇಳಿದ್ರೆ, ಆ ಒಂದು ವೃಂದಾವನದಲ್ಲಿ ಗೋಪ ಬಾಲಕರ ಜೊತೆ ಅದು ಬ್ರಹ್ಮನಿಗೆ ಅರ್ಥ ಆಗೋದಿಲ್ಲ, ನಂತರ ಬ್ರಹ್ಮನಿಗೆ ತಿಳಿಯುತ್ತೆ. ಹಾಗೆ ಇಂದ್ರನಿಗೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಂದ ಮಹಾರಾಜರಿಗೆ ಹೇಳುವಂಥದ್ದು ಕೃಷ್ಣ, ನೀವು ದೇವತೆಗಳಿಗೆ ಪೂಜೆ ಮಾಡ್ಬೇಕಾಗಿಲ್ಲ, ಗೋವರ್ಧನಗಿರಿಗೆ ಪೂಜೆ ಮಾಡಿ ಅಂತ ಹೇಳಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಇಂದ್ರನಿಗೆ ಸಿಟ್ಟು ಬರುವಂಥದ್ದು. ಆ ಕೋಪದಿಂದ ಸತತವಾಗಿ 7 ದಿವಸ ಹಗಲು ರಾತ್ರಿ ಮಳೆಯನ್ನು ಸುರಿಸುವಂಥದ್ದು. ಇದರಿಂದ ಆ ವೃಂದಾವನದ ಜನರಿಗೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ಕೃಷ್ಣ ಏನ್ ಮಾಡುವಂಥದ್ದು, 7 ವರ್ಷದ ಬಾಲಕನಿರುವಾಗ ತನ್ನ ಕಿರು ಬೆರಳಿನಲ್ಲಿ ಆ ಗೋವರ್ಧನ ಬೆಟ್ಟವನ್ನು ಎತ್ತುವಂಥದ್ದು, ಅದು ಕೂಡ ಇನ್ನೊಂದು ಕೈಯಲ್ಲಿ ಫ್ಲೂಟ್ ಅನ್ನು ನುಡಿಸುವಂಥದ್ದು, ಅಂದರೆ ಜನರಿಗೆ ಸಂತೋಷವನ್ನು ಕೊಡೋದಕ್ಕೆ. ಆ ರೀತಿಯಾಗಿ ಜನರನ್ನು ಕಾಪಾಡುವಂಥದ್ದು. ಸತತವಾಗಿ 7 ದಿವಸ ಹಗಲು ರಾತ್ರಿ. ನಂತರ ಇಂದ್ರನಿಗೆ ಗೊತ್ತಾಗ್ತದೆ, ಓ ಕೃಷ್ಣ ಭಗವಂತ ಅಂತ ಹೇಳಿ. ಬಂದು ಆ ಒಂದು ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳ್ತಾನೆ. ಇನ್ನು ನನಗೆ ಏನು ಕೆಲಸ ಕೊಟ್ಟಿದ್ರೆ ಅದನ್ನ ನಾನು ಸರಿಯಾಗಿ ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಳ್ತಾನೆ. ಹೀಗೆ ದೇವತೆಗಳಿಗೆ ಅರ್ಥ ಆಗೋದಿಲ್ಲ. ಇದು ಈ ಒಂದು ಶ್ಲೋಕಕ್ಕೆ ಸರಿಯಾಗ್ತದೆ. ನಮೇವಿದು ಸುರಗಣಾಹ, ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಸೊ ಅಂದ್ರೆ ಇಲ್ಲಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವಿ ದೇವತೆಗಳಿಗೆ ಕಷ್ಟ ಆಗುತ್ತೆ. ಮತ್ತೆ ನಾವು ಮನುಷ್ಯರು ನಮ್ಮ ಒಂದು ಲಿಮಿಟೆಡ್ ನಾಲೆಡ್ಜ್ ಇದರ ಪ್ರಕಾರ ನಾವು ಕೃಷ್ಣನನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಒಂದು ಸುಲಭವಾದ ಉಪಾಯ ಏನು ಅಂತ ಹೇಳಿದ್ರೆ, ನಾವು ಭಕ್ತರಾದ್ರೆ ನಮಗೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ಪಾಶ್ಚಾತ್ಯದಲ್ಲಿ ಎಲ್ಲ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ, ಗಾಡ್ ಇಸ್ ಗ್ರೇಟ್ ಅಂತ ಬರ್ತಿರ್ತಾರೆ. ಆದ್ರೆ ಹೇಗೆ ಗಾಡ್, ಹೌ ಗ್ರೇಟ್ ಈಸ್ ಹಿ ಅಂತ ಹೇಳಿ ಅವರಿಗೆ ತಿಳಿದುಕೊಂಡಿರೋದಿಲ್ಲ. ಸೊ ನಮ್ಮ ಶಾಸ್ತ್ರವನ್ನು ನಾವು ಅರ್ಥ ಮಾಡಿಕೊಳ್ಳಲು ಹೋಗಿರೋದಿಲ್ಲ. ಸೊ ನಮ್ಮ ಭಾರತದಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂತವರಿಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸುಲಭ. ಯಾಕೆಂದ್ರೆ ಭಗವಂತನ ಸಾಕಾರ ರೂಪದಲ್ಲಿ ಯಾರು ಒಪ್ಪಿಕೊಳ್ತಾರೆ ಅವರಿಗೆ ಈ ದಿವ್ಯ ಜ್ಞಾನ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗುತ್ತೆ. ಅಂದ್ರೆ ಭಗವಂತನಿಗೆ ರೂಪ ಇದೆ, ಅದನ್ನು ಒಪ್ಪಿಕೊಳ್ಳಬೇಕು. ಬುದ್ಧಿರ್ಜ್ಞಾನ ಅಸಮೋಹ ಕ್ಷಮಾ ಸತ್ಯಂ ಧಮ ಶಮ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಾಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋ ದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವಾ ಪೃಥಗ್ವಿದಾಃ.
ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ, ಸುಖ ದುಃಖಗಳು, ಹುಟ್ಟು, ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ. ಜೀವಿಗಳ ಎಲ್ಲಾ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ. ಸೊ ಜೀವಿಗಳ ಗುಣಗಳು ಒಳ್ಳೆಯದಿರಲಿ, ಒಳ್ಳೆಯವಾಗಿರ್ಲಿ, ಕೆಟ್ಟದಾಗಿರ್ಲಿ, ಎಲ್ಲವನ್ನು ಸೃಷ್ಟಿಸಿದವನು ಕೃಷ್ಣನೇ. ಅವುಗಳನ್ನು ಇಲ್ಲಿ ವಿವರಿಸಲಾಗಿದೆ. ಬುದ್ಧಿ ಅಂತ ಹೇಳಿದ್ರೆ ವಿಷಯಗಳನ್ನು ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ. ಜ್ಞಾನ ಅಂತ ಹೇಳಿದ್ರೆ ಚೇತನ ಯಾವುದು, ಜಡವಸ್ತು ಯಾವುದು ಎಂಬುದಕ್ಕೆ ಸಂಬಂಧಿಸಿದ್ದು. ಹೇಳಿದ್ರೆ ನಾನು ದೇಹವಲ್ಲ, ನಾನು ಆತ್ಮ, ಇದು ಜ್ಞಾನ. ಮತ್ತು ಸಂದೇಹ, ಭ್ರಾಂತಿಗಳಿಂದ ಬಿಡುಗಡೆಯನ್ನು ಮನುಷ್ಯನು ಅರಿಯುವಂಥದ್ದು, ಅದರಿಂದ ಸಂದೇಹಗಳಿಂದ ಬಿಡುಗಡೆ ಹೊಂದುವಂಥದ್ದು. ಕ್ಷಮೆಯನ್ನು ಅಭ್ಯಾಸ ಮಾಡುವಂಥದ್ದು, ಸಹನೆಯಿಂದ ಇರಬೇಕು, ಅಂದ್ರೆ ಇತರರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಬೇಕು. ಸತ್ಯ ಹೇಳಿದ್ರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಇದ್ದದನ್ನು ಇದ್ದಂತೆ ನಿರೂಪಿಸಬೇಕು. ಸತ್ಯಕ್ಕೆ ಯುಧಿಷ್ಠಿರ ಮಹಾರಾಜರು ಅವರು ಸತ್ಯವನ್ನೇ ಹೇಳ್ತಾ ಇದ್ರು. ಇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯಗಳನ್ನು ಅನಗತ್ಯವಾದ ವೈಯಕ್ತಿಕ ಭೋಗಕ್ಕಾಗಿ ಬಳಸಬಾರದು, ಭಗವಂತನ ಸೇವೆಗಾಗಿ ಬಳಸುವಂಥದ್ದು. ಮನಸ್ಸನ್ನು ಅನಗತ್ಯ ಯೋಚನೆಗಳಿಂದ ದೂರವಿಡಬೇಕು, ಇದಕ್ಕೆ ಶಮ ಅಂತ ಹೇಳುವಂಥದ್ದು. ಇನ್ನು ಭಾವ, ಹುಟ್ಟು ಎನ್ನುವುದು ದೇಹಕ್ಕೆ ಸಂಬಂಧಿಸಿದ್ದು, ಆತ್ಮಕ್ಕೆ ಸಾವಿಲ್ಲ, ಇದನ್ನ ತಿಳಿಯುವಂಥದ್ದು. ಇದು ಭಗವದ್ಗೀತೆಯ ಪ್ರಾರಂಭದಲ್ಲಿಯೇ ತಿಳಿಸಲಾಗ್ತದೆ. ಹುಟ್ಟು ಸಾವುಗಳು ಈ ಒಂದು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಸಾವಿಲ್ಲ. ಇನ್ನು ಭಯ, ಇದು ಭವಿಷ್ಯವನ್ನು ಕುರಿತ ತಳಮಳದಿಂದ. ಯಾರಿಗೆ ಇದು ಗೊತ್ತಿರೋದಿಲ್ಲ, ಈ ಹುಟ್ಟು ಸಾವು ಹೇಳುವಂಥದ್ದು ದೇಹಕ್ಕೆ ಮಾತ್ರ, ಆತ್ಮಕ್ಕಿಲ್ಲ. ಸೊ ಅವರೊಂದು ಆತಂಕದಿಂದ ಇರ್ತಾರೆ, ಭಯ ಇರುತ್ತೆ ಅವರಲ್ಲಿ. ಆದ್ರೆ ಭಕ್ತರಿಗೆ ಭಯ ಇರೋದಿಲ್ಲ, ಅವರು ನಿರ್ಭಯರಾಗಿರ್ತಾರೆ. ಹಾಗಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯಾಗಿರುವುದು. ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರ ಒಂದು ಸ್ಥಿತಿ ಭಯ. ಅಭಯ ಅಂತ ಹೇಳಿದ್ರೆ ಭಯ ಇಲ್ಲದಿರೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ ಮಾತ್ರ ಸಾಧ್ಯ. ಅಹಿಂಸಾ ಅಂತ ಹೇಳಿದ್ರೆ ಇತರರಿಗೆ ದುಃಖ ಅಥವಾ ಗೊಂದಲವನ್ನು ಉಂಟು ಮಾಡುವ ಏನನ್ನು ಮಾಡಬಾರದು. ಸಮಚಿತ್ತತೆ, ಮೋಹ ಜಿಗುಪ್ಸೆಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ. ಅತಿ ಮೋಹ, ಅತಿ ನಿರ್ಮೋಹ ಎರಡೂ ಒಳ್ಳೆಯದಲ್ಲ. ತುಷ್ಟಿ ಅಂದ್ರೆ ಅನಗತ್ಯವಾದ ಚಟುವಟಿಕೆಗಳಿಂದ ಹೆಚ್ಚು ಹೆಚ್ಚು ಪ್ರಾಪಂಚಿಕ ವಸ್ತುಗಳನ್ನು ಅಂದ್ರೆ ತೃಪ್ತಿ ಸಂಗ್ರಹಿಸಲು ಮನುಷ್ಯನು ಕಾತರನಾಗಿರಬಾರದು. ದಾನದ ವಿಷಯ ಬಂದಾಗ ಮನುಷ್ಯನು ತನ್ನ ಸಂಪಾದನೆಯಲ್ಲಿ ಅರ್ಧ ಭಾಗವನ್ನು ಇದು ವೈಷ್ಣವರಿಗೆ ನೀಡುವಂಥದ್ದು, ಕೃಷ್ಣ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ. ಇನ್ನು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಯಶಸ್ಸನ್ನು ಗಳಿಸ್ಬೇಕು ಅಂತ ಮನುಷ್ಯನಿಗೆ ಮಹಾಭಕ್ತನೆಂದು ಹೆಸರು ಬಂದಾಗ ಅದೇ ಕೀರ್ತಿ ಎಂದು ಹೇಳ್ತಾರೆ. ಅದು ನಿಜವಾದ ಕೀರ್ತಿ. ಕೃಷ್ಣ ಪ್ರಜ್ಞೆಯಲ್ಲಿ ಶ್ರೇಷ್ಠ ಮನುಷ್ಯನಾಗಿ ಅದು ಎಲ್ಲರಿಗೆ ತಿಳಿದಾಗ ಅವನು ನಿಜವಾಗಿ ಕೀರ್ತಿವಂತ. ಇಂತಹ ಕೀರ್ತಿ ಇಲ್ಲದವನು ಅಪಕೀರ್ತಿ, ಕೀರ್ತಿ ಇಲ್ಲದವನದು ಅಪಕೀರ್ತಿ. ಹಾಗಾಗಿ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಪರಮ ಪ್ರಭುವೇ ವ್ಯವಸ್ಥೆ ಮಾಡಿದಂತೆ ಎಲ್ಲಾ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಎಲ್ಲಾ ಒಳ್ಳೆಯ ಗುಣಗಳು ಬರ್ತವೆ ಭಕ್ತರ ಸಂಘದಿಂದ. ಸೊ ಇದೆಲ್ಲವೂ ಕೂಡ ಜ್ಞಾನ ಅಂತ ನಾವು ತಿಳಿಬಹುದು. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ನೀವು ಇಲ್ಲಿ ಸಪ್ತರ್ಷಿಗಳು, ಇವರ ಸಪ್ತರ್ಷಿಗಳು ಯಾರು ಅಂತ ಹೇಳಬಹುದಾ? ಮತ್ತು ಈ 4 ಕುಮಾರರು, ಇದನ್ನು ನೀವು ಚಾಟಲ್ಲಿ ಹಾಕ್ಬಹುದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಈಗ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗೋತ್ರ ಕೇಳ್ತಾರೆ. ಸೊ ನೀವು ಅಲ್ಲಿ ಗೋತ್ರ ಹೇಳಬೇಕು. ಈ ಒಂದು ಸಪ್ತರ್ಷಿಗಳ ಹೆಸರನ್ನು ಅಲ್ಲಿ ಹೇಳಲಾಗ್ತದೆ. 7 ಋಷಿಗಳು ಮತ್ತು 4 ಕುಮಾರರನ್ನು ಹೆಸರಿಸಿ.
7 ಋಷಿಗಳು, ಕಶ್ಯಪ ಮುನಿಗಳು, ಅತ್ರಿ ಮುನಿ, ವಸಿಷ್ಠ ಓಕೆ, ಸಂಧ್ಯಾ ಅವರು ಹಾಕಿದ್ದಾರೆ ಕಶ್ಯಪ, ಅಗ್ನಿ ಅಲ್ಲ ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ ಮಹರ್ಷಿಗಳು, ಜಮದಗ್ನಿ, ಭಾರದ್ವಾಜ, ಇವರು ಸಪ್ತ ಋಷಿಗಳು. ಮತ್ತು 4 ಕುಮಾರರು, ಸನಕ ಕುಮಾರ, ಸನಾತನ ಕುಮಾರ, ಸನಂದನ ಕುಮಾರ, ಸನತ್ ಕುಮಾರರು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಭಗವಂತನ ಬಗ್ಗೆ ತಿಳಿದುಕೊಂಡ ಮೇಲೆ ಭಗವಂತನಿಗೆ ಶರಣಾಗ್ಬೇಕು. ಅದು ಹೇಗೆ? ಪ್ರೀತಿ ಮತ್ತು ಭಕ್ತಿಯಿಂದ. ಪ್ರೀತಿಯಿಂದ ಶರಣಾಗಿ ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು. ಭಕ್ತಿ ಸೇವೆಯಲ್ಲಿ ತೊಡಗುವುದು ಅಂತ ಹೇಳಿದ್ರೆ ಎಲ್ಲಾ ಕೆಲಸ ಬಿಟ್ಟು ಭಕ್ತಿ ಸೇವೆಯಲ್ಲಿ ತೊಡಗುವುದು ಎಂದು ಅರ್ಥ ಅಲ್ಲ. ನಾವು ದಿನನಿತ್ಯ ಏನ್ ಕೆಲಸ ಮಾಡ್ತೇವೆ ಅದನ್ನ ಮಾಡಿಕೊಂಡೇ ಭಕ್ತಿ ಸೇವೆ ಮಾಡುವಂಥದ್ದು. ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಸೊ ಇಲ್ಲಿ ಅದೇ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಾಗೆ ನೋಡ್ಬೋದು ನೀವು. ಇಲ್ಲಿ ಕೃಷ್ಣ ಬಲರಾಮರು ಬರ್ತಾ ಇರ್ಬೇಕಾದ್ರೆ ಎಲ್ಲಾ ಭಕ್ತರು ಏನ್ ಮಾಡ್ತಾ ಇದ್ದಾರೆ? ಒಂದೊಂದು ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಒಂದು ತಯಾರಿ ಮಾಡ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಬರುವಾಗ ಆ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪ್ರತಿಭೆ ಇರುತ್ತೆ, ಅದನ್ನೆಲ್ಲ ಅವರು ಉಪಯೋಗಿಸುವಂತದ್ದು ಭಗವಂತನ ಸೇವೆಗಾಗಿ. ಇಲ್ಲಿಂದ ಶುರುವಾಗುತ್ತೆ ಬಹಳ ಮುಖ್ಯವಾದ ಶ್ಲೋಕಗಳು. 8 ಶ್ಲೋಕ 8, ಶ್ಲೋಕ 9, ಶ್ಲೋಕ 10, ಶ್ಲೋಕ 11 ಈ 4 ಚತುಶ್ಲೋಕಿಗಳು. ಚತುಶ್ಲೋಕಿ ಭಗವದ್ಗೀತೆ, ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಹೇಳಲಾಗ್ತದೆ. ಸೊ ಇದನ್ನು ತಿಳಿದ್ರೆ ಭಗವದ್ಗೀತೆಯು ಅರ್ಥ ಆಗುತ್ತೆ, ಅರ್ಥ ಆದ ಹಾಗೆ ಅಂತ ಹೇಳಲಾಗ್ತದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಾ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಕೃಷ್ಣನಿಂದ ಮಹಾವಿಷ್ಣುವಿನ ವಿಸ್ತಾರವಾಗುತ್ತೆ. ಆ ಮಹಾವಿಷ್ಣು ದೇಹದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಬರ್ತಾ ಇರುತ್ತವೆ ಮಹಾವಿಷ್ಣುವಿನ ರೋಮಕೂಪದಿಂದ. ಆ ರೀತಿ ಸೃಷ್ಟಿಯಾದ ಬ್ರಹ್ಮಾಂಡಗಳಲ್ಲಿ ನಮ್ಮ ಭೂಮಿ ಕೂಡ ಒಂದು. ಅನೇಕ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಯಾಗಿದೆ. ಈ ವಿಜ್ಞಾನಿಗಳಿಗೆ ಇನ್ನೂ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲ. ಸೊ ಅವರಿಗೆ ಕೆಲವು ಪ್ಲಾನೆಟ್ಸ್ ಬಗ್ಗೆ ಮಾತ್ರ ತಿಳಿದಿದೆ. ಸೊ ನಾವು ಆ ಒಂದು ಬ್ರಹ್ಮಾಂಡದ, ಒಂದು ದೇಶದ, ಒಂದು ರಾಜ್ಯದ, ಒಂದು ಪ್ರದೇಶದ, ಒಂದು ಮನೆಯಲ್ಲಿ ಇದ್ದೇವೆ. ಆದ್ರೂ ನಾವು ತಿಳಿಯುವಂಥದ್ದು ನಾವು ಗ್ರೇಟ್ ಅಂತೇಳಿ. ಆದ್ರೆ ನಾವು ಇಲ್ಲಿ ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಭಗವಂತ ಆದ್ರೂ ಕೂಡ ಭಗವಂತ ನಮ್ಮನ್ನು ಕಡೆಗಣಿಸೋದಿಲ್ಲ. ಪ್ರತಿಯೊಬ್ಬರಲ್ಲೂ ಸಂಬಂಧವನ್ನು ಸ್ಥಾಪಿಸುವುದಕ್ಕೋಸ್ಕರ ಈ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಅವರ ಲೀಲೆಯನ್ನು ತೋರಿಸ್ತಾರೆ. ತನ್ನ ಬಗ್ಗೆ ಜ್ಞಾನವನ್ನು ಮಾನವನಿಗೆ ಕೊಟ್ಟು ನೀನು ಬಾ, ಮರಳಿ ಬಾ ಅಂತ ಹೇಳ್ತಾರೆ. ಮರಳಿ ಬರುವುದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಭಗವಂತ ಮಾಡ್ತಾನೆ. ಚಿಂತೆ ಮಾಡ್ಬೇಡ ಅಂತ ನಮಗೆ ಹೇಳ್ತಾನೆ. ಎಷ್ಟು ದಯಾಳು ಭಗವಂತ ಅಂತ ನಾವು ಇದರಲ್ಲಿ ನೋಡ್ಬೋದು. ಅಂದ್ರೆ ನೀವೆಲ್ಲ ನನ್ನ ಅಂಶಗಳು ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಯಾಕೆ ನೀವು ಇಷ್ಟೊಂದು ದುಃಖವನ್ನು ಪಡ್ತಾ ಇದ್ದೀರಾ?
ನಾಶವಿಲ್ಲದ ಆಧ್ಯಾತ್ಮಿಕ ಲೋಕಕ್ಕೆ ಬನ್ನಿ. ಅಲ್ಲಿ ನಿಮಗೆ ಯಾವುದೇ ದುಃಖ ಇರೋದಿಲ್ಲ, ಕಷ್ಟ ಇರೋದಿಲ್ಲ, ಅಲ್ಲಿ ಸುಖ ಸಂತೋಷ ಇರುತ್ತೆ. ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವವರಿಗೆ ಯಾವತ್ತೂ ಕಷ್ಟ ಬರೋದಿಲ್ಲ, ಅಲ್ಲಿಗೆ ಬನ್ನಿ ಅಂತ ಭಗವಂತ ವಿಧ ವಿಧವಾದ ಮಾರ್ಗವನ್ನು ಹೇಳ್ತಾನೆ. ನಾವು ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಎಂಬ ಚಕ್ರದಲ್ಲಿ ಸಿಲುಕಿ ತುಂಬಾ ಖುಷಿಯಾಗಿದ್ದೇವೆ ಅಂತ ಭ್ರಮೆಯಲ್ಲಿದ್ದೇವೆ. ಆಕ್ಚುಲಿ ಈ ಒಂದು ಸಂತೋಷ ಹೇಳುವಂಥದ್ದು ಇದು ತಾತ್ಕಾಲಿಕವಾಗಿರುವಂಥದ್ದು, ಅದು ತುಂಬಾ ಹೊತ್ತಿನವರೆಗೆ ಇರೋದಿಲ್ಲ. ಅದು ಸುಖದ ನಂತರ ದುಃಖ ಬಂದೇ ಬರ್ತದೆ. ಅದೊಂದು ಭ್ರಮೆ ಅಷ್ಟೇ. ಇಲ್ಲಿ ನಾವು ಸುಖವಾಗಿರ್ತೀವಿ ಅಂತ ಹೇಳುವಂಥದ್ದು ಭ್ರಮೆ ಆಗಿರ್ತದೆ. ಭಗವಂತನೇ ಸ್ಪಷ್ಟಪಡಿಸಿದ್ದಾನೆ, ಇದು ದುಃಖಾಲಯಂ ಅಶಾಶ್ವತಂ ಅಂತೇಳಿ. ಈ ಅಶಾಶ್ವತವಾದಂತ ಈ ಜಗತ್ತಿನಲ್ಲಿ ನಾವು ಶಾಶ್ವತವಾದಂತ ಸುಖವನ್ನು ಸುಖ ಇದೆ ಅಂತ ಭಾವಿಸ್ತೇವೆ. ಅದೆಲ್ಲವೂ ಕೂಡ ತಾತ್ಕಾಲಿಕ ಅಂತ ಭಗವಂತ ನಮಗೆ ಹೇಳ್ತಾರೆ. ಎಲ್ಲದರ ಮೂಲ ನಾನೇ, ಅದನ್ನು ತಿಳಿದುಕೊಂಡ್ರೆ ಕೊಂಡವರು ಹೇಗಿರ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಸೊ ಇಲ್ಲಿ ಭಕ್ತರಿಗೆ ನಮ್ಮ ಶಾಸ್ತ್ರದ ಬಗ್ಗೆ, ಸೇವೆ ಬಗ್ಗೆ ಒಂದು ಚರ್ಚೆ ಮಾಡಲು ತುಂಬಾ ಆನಂದವಾಗ್ತದೆ. ಅಂದ್ರೆ ಇಲ್ಲಿ ಭಕ್ತರ ಸಂಘದ ಮಹತ್ವದ ಕೂಡ ಬಗ್ಗೆ ಹೇಳಲಾಗ್ತದೆ. ನಮ್ಮ ಭಕ್ತಿ ಕೂಡ ಭಕ್ತರ ಸಂಘದಿಂದಲೇ ಪ್ರಾಪ್ತಿಯಾಗುವಂಥದ್ದು. ಭಕ್ತಿ ಭಕ್ತರ ಹೃದಯದಿಂದ ನಮ್ಮ ಹೃದಯಕ್ಕೆ ಬರುತ್ತೆ. ಆದ್ರಿಂದ ನಾವು ಭಕ್ತರ ಸಂಘವನ್ನು ಮಾಡಬೇಕು, ವೈಷ್ಣವರ ಸಂಘ ಮಾಡಬೇಕು. ನಾವು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ಭಕ್ತಿ ಕೂಡ ದೃಢವಾಗ್ತದೆ. ಅದರ ಜೊತೆ ಭಗವದ್ಗೀತೆ, ಭಾಗವತಂ ಕ್ಲಾಸ್ ಕೇಳೋದ್ರಿಂದ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗ್ತದೆ. ಸೊ ಈಗ ಭಕ್ತಿಯ ಮಾರ್ಗವು ಭಕ್ತರನ್ನು ಭೇಟಿಯಾಗೋದ್ರಿಂದ ಆಗುತ್ತೆ. ಭಕ್ತರ ಸಂಘದ ಮಹತ್ವಕ್ಕೆ ಇಲ್ಲಿ ಒಂದು ಕತೆ ಇದೆ. ನಾರದ ಮಹರ್ಷಿಗಳು, ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ದಾಸಿಯ ಮಗನಾಗಿರ್ತಾರೆ. ಅಂದ್ರೆ ಆಧ್ಯಾತ್ಮಿಕದಲ್ಲಿ ದಾಸಿ ಅಂತ ಹೇಳಿದ್ರೆ ಅದು ಉನ್ನತ ಮಟ್ಟದ್ದು, ಭೌತಿಕವಾಗಿ ಅಲ್ಲ. ಅವರು ಮಹರ್ಷಿಗಳ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಬ್ರಾಹ್ಮಣರ ಸೇವೆಯನ್ನು ಮಾಡ್ತಾ ಇರ್ತಾರೆ ಅವರು. ಸೊ ಅವರು ಯಾರು ನಾರದ ಮಹರ್ಷಿಗಳು ತಾಯಿ ಜೊತೆ ಹೋಗಿ ಅವರು ಕೂಡ ಸೇವೆ ಮಾಡ್ತಾರೆ. ಸೊ ಆ ಮಹರ್ಷಿಗಳ ಒಂದು ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಾಗ ಅವರು ಕೇವಲ 5 ವರ್ಷದ ಬಾಲಕನಾಗಿರ್ತಾರೆ. ಅವರ ಬದುಕಿನಲ್ಲಿ ಒಂದು ಬದಲಾವಣೆ ಆಗ್ತದೆ. ಏನಂತ ಹೇಳಿದ್ರೆ, ಒಮ್ಮೆ ಅವರ ತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಿನಲ್ಲಿ ಅವರು ಹೊರಗೆ ಹೋಗಿದ್ದಾಗ ಅವರು ಹಾವು ಕಚ್ಚಿ ಅವರು ಸತ್ತು ಹೋಗ್ತಾರೆ, ಸಾವನ್ನಪ್ತಾರೆ. ಸೊ ಭಗವಂತನ ವಿಶೇಷ ಕೃಪೆ ಏನಂತ ಹೇಳಿದ್ರೆ, ಬಂದದನ್ನೆಲ್ಲ ಸ್ವೀಕರಿಸುವ ಆ ಒಂದು ಧೈರ್ಯ ಅವರಿಗಿತ್ತು. ಅವರು ವಿಚಲಿತರಾಗ್ಲಿಲ್ಲ. ಸೊ ಅವರು ಇದೆಲ್ಲವೂ ಕೂಡ ಭಗವಂತನ ಒಂದು ಇಚ್ಛೆ ಅಂತ ಹೇಳಿ ತಿಳಿದು ಅವರು ಕಾಡಿಗೆ ಹೋಗ್ತಾರೆ. ಅಂದ್ರೆ ಈ ಒಂದು ಬ್ರಾಹ್ಮಣರ ಸೇವೆ ಮಾಡಿದ್ರಿಂದ ಅವರಿಗೆ ಆ ಒಂದು ಆಧ್ಯಾತ್ಮಿಕ ಜ್ಞಾನ ಇದ್ದ ಕಾರಣ ಅವರು ಎಲ್ಲವನ್ನು ಫೇಸ್ ಮಾಡ್ಲಿಕ್ಕಾಯ್ತು. 5 ವರ್ಷ ಬಾಲಕನಿರುವಾಗ್ಲೇ ಕಾಡಿಗೆ ಹೋಗಿ ಅಲ್ಲಿ ಅವರು ತಪಸ್ಸನ್ನ ಆಚರಿಸಿ ನಂತರ ಭಗವಂತನ ದರ್ಶನ ಆಗುತ್ತೆ ಅವರಿಗೆ. ಹಾಗಾಗಿ ಇಲ್ಲಿ ಭಕ್ತರ ಸಂಘದ ಮಹತ್ವದ ಬಗ್ಗೆ ಹೇಳಲಾಗ್ತದೆ. ಹಾಗೆ ನಾವು ಮಕ್ಕಳಿಗೆ ನಮ್ಮ ಶಾಸ್ತ್ರಗಳ ಬಗ್ಗೆ, ಪುರಾಣಗಳ ಬಗ್ಗೆ ತಿಳಿಸಿಕೊಟ್ರೆ ಅವರ ಮುಂದಿನ ಒಂದು ಜೀವನ ಧರ್ಮದ ಹಾದಿಯಲ್ಲಿ ನಡೆಯುತ್ತಾರೆ. ಧರ್ಮ ಯಾವುದು, ಅಧರ್ಮ ಯಾವುದು ಅಂತ ತಿಳಿಯಲಾಗ್ತದೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಾ ಮಾಮುಪಾಯಾಂತಿ ತೇ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಇಲ್ಲಿ ಭಕ್ತಿಯನ್ನು ಯಾರು ಕೂಡ ಮಾಡ್ಬೋದು, ಅವರಿಗೆ ಬೇಕಾದ ಬುದ್ಧಿಯನ್ನು ಭಗವಂತ ಕೊಡ್ತಾನೆ. ಇಲ್ಲಿ ನಾವು ಧ್ರುವ ಮಹಾರಾಜರ ಕಥೆಯನ್ನು
ನೋಡೋಣ. ಧ್ರುವ ಮಹಾರಾಜ ಭಗವಂತನ ಭಕ್ತಿಯನ್ನು ಪ್ರಾರಂಭಿಸಿದ್ದು ರಾಜ್ಯ ಬೇಕು, ಸಂಪತ್ತು ಬೇಕು ಅಂತ ಹೇಳಿ. ಅಂದ್ರೆ ಉತ್ತಾನಪಾದ ರಾಜನಿಗೆ ಇಬ್ಬರು ಪತ್ನಿಯರು, ಒಬ್ಬಳು ಸುರುಚಿ ಮತ್ತು ಸುನೀತಿ. ಸುರುಚಿಯ ಮಗ ಉತ್ತಮ ಆಗಿರ್ತಾನೆ, ಸುನೀತಿಯ ಮಗ ಧ್ರುವ ಆಗಿರ್ತಾನೆ. ಒಮ್ಮೆ ಉತ್ತಾನಪಾದ ಅಂದ್ರೆ ಉತ್ತಾನಪಾದನ ತೊಡೆಯ ಮೇಲೆ ಉತ್ತಮ ಕುಳಿತುಕೊಂಡಿರ್ತಾನೆ. ಧ್ರುವನಿಗೂ ಕೂಡ ಇಚ್ಛೆ ಆಗುತ್ತೆ, ನಾನು ಕೂಡ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕಂತ. ಆ ರೀತಿ ಹೋದಾಗ ಅಲ್ಲಿ ಸುರುಚಿ ಬಿಡೋದಿಲ್ಲ. ಅವಳು ಹೇಳ್ತಾಳೆ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಿನಗೆ ಆ ಒಂದು ಕುಳಿತುಕೊಳ್ಳಲು ಅರ್ಹತೆ ಅಂತೇಳಿ ಆ ರೀತಿಯಾಗಿ ಅವಮಾನಿಸ್ತಾಳೆ, ನಿಂದಿಸ್ತಾಳೆ. ನೀವು ಕುಳಿತುಕೊಳ್ಳಲು ನಿನಗೀಗ ನೀನು ಅರ್ಹನಲ್ಲ ಅಂತ ಹೇಳಿ ಆ ರೀತಿಯಾಗಿ. ಅಂದ್ರೆ ಇಲ್ಲಿ ಉತ್ತಾನಪಾದನಿಗೆ ಸುರುಚಿ ಮತ್ತು ಉತ್ತಮನ ಮೇಲೆ ವಿಶೇಷವಾದ ಪ್ರೀತಿ ಇರ್ತದೆ, ಸುನೀತಿ ಮತ್ತೆ ಧ್ರುವನ ಮೇಲೆ ಅಷ್ಟಾಗಿರೋದಿಲ್ಲ. ಹಾಗಾಗಿ ಉತ್ತಾನಪಾದ ಕೂಡ ಏನು ಹೇಳೋದಿಲ್ಲ. ಇದರಿಂದ ಏನಾಗುತ್ತೆ, 5 ವರ್ಷದ ಬಾಲಕನಾಗಿರ್ತಾನೆ ಧ್ರುವ. ಬಹಳಷ್ಟು ಬೇಸರ ಆಗುತ್ತೆ, ದುಃಖದಿಂದ ತಾಯಿಯ ಬಳಿ ಬಂದು ಹೇಳುವಂಥದ್ದು, ಯಾಕೆ ನಾನು ಕೂತ್ಕೊಳ್ಬಾರ್ದು, ನಾನು ಕೂಡ ಮಗನೇ ಅಲ್ವಾ ಅಂತ ಹೇಳಿ. ನಂತರ ತಾಯಿಗೆ ಕೂಡ ಬೇಸರ ಆಗುತ್ತೆ. ನಂತರ ಹೇಳುವಂಥದ್ದು ತಾಯಿ, ನೀನು ಭಗವಂತನನ್ನು ಕೇಳು ಅಂತೇಳಿ. ಈಗ ಉತ್ತಾನಪಾದನಿಗೆ ಕೂಡ ಆ ಒಂದು ರಾಜ್ಯ ಕೊಟ್ಟಿದ್ಯಾರೋ ಭಗವಂತ. ನಿನ್ಗೆ ಕೂಡ ನೀನು ಭಗವಂತನಲ್ಲಿ ಕೇಳು ಅಂತೇಳಿ ಆ ರೀತಿಯಾಗಿ ಧ್ರುವ ಮಹಾರಾಜ ಏನ್ ಮಾಡ್ತಾರೆ, ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಭಗವಂತ ಹೇಳುವಂಥದ್ದು ನಾರದರಿಗೆ, ನೋಡು ಅವನಿಗೆ ನೀನು ಹೋಗಿ ಹೇಳು, ಅವನಿಗೊಂದು ಮಾರ್ಗದರ್ಶನ ಮಾಡು ಅಂತ ಹೇಳಿ ಆ ರೀತಿಯಾಗಿ. ನಾರದ ಮಹರ್ಷಿಗಳು ಬಂದು ಹೇಳ್ತಾರೆ, ನೀನ್ ಇನ್ನು ಚಿಕ್ಕವನು, ಕುಯೋಗಿ, ನೀನು ಪಕ್ವ ಆಗ್ಲಿಲ್ಲ, ನೀನು ತಿರುಗಿ ಅರಮನೆಗೆ ಹೋಗು ಅಂತ ಹೇಳಿದಾಗ ಧ್ರುವ ಹೇಳ್ತಾನೆ, ನಿಮ್ಗೆ ಸಾಧ್ಯವಾದ್ರೆ ನನಗೆ ಮಾರ್ಗದರ್ಶನ ಮಾಡಿ, ಇಲ್ಲದಿದ್ರೆ ನಾನು ಹುಡುಕಿಕೊಂಡು ಹೋಗ್ತೇನೆ. ಯಾಕಂತ ಹೇಳಿದ್ರೆ ಅವನು ಕ್ಷತ್ರಿಯ, ಅವನಿಗೆ ದೃಢ ನಿರ್ಧಾರ ಇರುತ್ತೆ. ಅವನ ದೃಢ ನಿರ್ಧಾರ ಏನಾಗುತ್ತೆ, ನಿರ್ಧಾರ ಅಚಲವಾಗಿರುತ್ತೆ. ಹಾಗೆ ಹೇಳಿದಾಗ ಮತ್ತೆ ನಾರದರು ಗೈಡ್ ಮಾಡುವಂಥದ್ದು, ಹೇಗೆ ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠಿಸಿಕೊಂಡು ಮೊದಲ 1 ತಿಂಗಳು ಏನ್ ಮಾಡ್ಬೇಕು, ಆಮೇಲೆ 1 ತಿಂಗಳು ಏನ್ ಮಾಡ್ಬೇಕು, ಬರೀ ಹಣ್ಣನ್ನು ತಿಂದು ಇರುವಂಥದ್ದು, ನಂತರ ನೀರನ್ನು ಮಾತ್ರ ಸೇವಿಸಿರುವಂಥದ್ದು, ಮತ್ತೆ ಗಾಳಿಯನ್ನು ಮಾತ್ರ ಸೇವಿಸಿ, ಈ ರೀತಿಯಾಗಿ ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಧ್ರುವ. ನಂತರ ಗಾಳಿಯನ್ನು ಕೂಡ ಸೇವಿಸದೆ ಉಸಿರನ್ನು ಬಿಗಿದಿಟ್ಟು ತಪಸ್ಸನ್ನು ಮಾಡುವಾಗ ಏನಾಗ್ತದೆ, ದೇವತೆಗಳಿಗೆಲ್ಲ ಅಲ್ಲಿ ಕಷ್ಟ ಆಗುವಂಥದ್ದು. ಅವರು ಭಗವಂತನ ಬಳಿಗೆ ಹೋದಾಗ ಅಲ್ಲಿ ಭಗವಂತ ಮತ್ತೆ ಧ್ರುವನ ಹತ್ರ ಬಂದು ಆ ಒಂದು ಧ್ರುವನ ಹತ್ರ ಬಂದಾಗ ಧ್ರುವನಿಗೆ ಏನಾಗ್ತದೆ, ಭಗವಂತನ ನೋಡಿ ಆ ಒಂದು ನಾಚಿಕೆಯಿಂದ ತಲೆ ತಗ್ಗಿಸಿ ಬಿಡ್ತಾನೆ. ಯಾಕೆಂತ ಹೇಳಿದ್ರೆ, ಯಾವೊಂದು ಗಾಜಿನ ಚೂರಿನ ಆಸೆಗಾಗಿ ಬಂದೆ ಅಲ್ಲ ನಾನು ಅಂತೇಳಿ. ಗಾಜಿನ ಚೂರು ಅಂತ ಹೇಳಿದ್ರೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತೇಳಿ ಅವನು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ನನ್ಗೇನು ಬೇಡ ಅಂತೇಳಿ, ಯಾಕಂದ್ರೆ ಕೃಷ್ಣ ಆಕರ್ಷಕ ಇತಿ ಕೃಷ್ಣನನ್ನು ಒಮ್ಮೆ ನೋಡಿದ್ರೆ ಅವರಿಗೆ ಬೇರೆ ಯಾವ ಒಂದು ಇಚ್ಛೆ ಇರೋದಿಲ್ಲ, ಅದುವೇ ಖುಷಿ ಆಗುತ್ತೆ. ಹಾಗಾಗಿ ಮತ್ತೆ ಭಗವಂತ ಅವನಿಗೆ ಈ ಒಂದು ಜ್ಞಾನವನ್ನು ಕೊಡುವಂಥದ್ದು, ಹೇಗೆ ಇನ್ನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬಹುದು ಅಂತೇಳಿ. ನಂತರ ನಿಮಗೆ ಕತೆ ಗೊತ್ತಿದೆ, ಧ್ರುವ ನಕ್ಷತ್ರ ಕೂಡ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ. ಹಾಗಾಗಿ ಯಾರು ಭಗವಂತನ ಪ್ರೀತಿಪೂರ್ವಕ ಸೇವೆ ಮಾಡ್ತಾರೆ ಅವರಿಗೆ ಭಗವಂತನ ಬಳಿಗೆ ಬರೋದಕ್ಕೆ ಅಗತ್ಯವಾದ ಜ್ಞಾನವನ್ನು ಕೊಡ್ತಾರೆ. ಹೇಗೆ ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಆ ಜ್ಞಾನವನ್ನು ಕೊಡುವಂಥದ್ದು. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಾ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಓಂ ಅಜ್ಞಾನ ತಿಬಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಂತ ಹೇಳುವಂಥದ್ದು ಇದ್ರೆ, ಅಜ್ಞಾನವನ್ನು ಹೋಗಲಾಡಿಸಲು ಜ್ಞಾನದ ಬೆಳಕು ನೀಡಲಾಗ್ತದೆ, ಇದು ಗುರು ನಮಗೆ ನೀಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡ್ತೇನೆ ಅಂತ ಭಗವಂತ ಇಲ್ಲಿ ಹೇಳುವಂಥದ್ದು. ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ ಗೋಸ್ವಾಮಿ ಭಾಗವತಂ ಪ್ರವಚನ ಮಾಡುವಂಥದ್ದು. ಹೇಗೆ ಈಗ ಅರ್ಜುನನಿಗೆ ಕೃಷ್ಣ
ಭಗವದ್ಗೀತೆಯನ್ನು ಬೋಧಿಸುವುದರಿಂದಾಗಿ ನಮಗೆ ಅರ್ಜುನನ ಮೂಲಕ ಇವಾಗ ಭಗವದ್ಗೀತೆ ತಿಳಿಯುತ್ತದೆ. ಅದೇ ರೀತಿ ಇಲ್ಲಿ ಗೋಸ್ವಾಮಿ ಪರೀಕ್ಷಿತನಿಗೆ ಭಾಗವತಂ ತಿಳಿಸುವುದರಿಂದಾಗಿ ನಮಗೆ ಭಾಗವತಂ ತಿಳಿಯುತ್ತೆ. ಆ ರೀತಿಯಾಗಿ ನಂತರ ಇಲ್ಲಿ ಕಶ್ಯಪ ಮುನಿ ದೇವಹೂತಿ ತನ್ನ ತಾಯಿ ದೇವಹೂತಿಗೆ ಭಗವಂತನ ಬಗ್ಗೆ ತಿಳಿಸುವಂಥದ್ದು, ಉಪದೇಶ ಮಾಡುವಂಥದ್ದು. ಅವಳು ಅದನ್ನು ಕೇಳಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವಳಿಗೆ ಆಗ್ತದೆ. ಹಾಗೆ ಇಲ್ಲಿ ಭಗವಂತ ಭಕ್ತಿ ಮಾರ್ಗಕ್ಕೆ ಬರಲು ಜ್ಞಾನವನ್ನು ಹೇಗೆ ಕೊಡ್ತಾನೆ ಅಂತ ನಾವು ನೋಡ್ಬೋದು. ಎಲ್ಲಾ ಜ್ಞಾನಗಳನ್ನು ಕೊಡ್ತಾನೆ. ಇದಕ್ಕೆ ನಾವು ಉದಾಹರಣೆಯಾಗಿ ನೋಡಿದ್ವಿ, ಶ್ರೀರಂಗಮಲ್ಲಿ ಒಬ್ಬ ಬ್ರಾಹ್ಮಣ, ಅವನಿಗೆ ವಿದ್ಯಾಭ್ಯಾಸ ಇರೋದಿಲ್ಲ, ಭಗವದ್ಗೀತೆ ಪುಸ್ತಕವನ್ನು ನೋಡ್ತಾ ಇರ್ತಾನೆ, ತಿರುತ್ತಾ ಇರ್ತಾನೆ. ಸೊ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ಯಾಕೆ ಒಮ್ಮೆ ನೆಗಾಡ್ತೀಯ, ಒಮ್ಮೆ ಅಳ್ತೀಯ ಅಂದಾಗ, ಅಲ್ಲ ಭಗವಂತನೇ ಇಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಇದ್ದಾನಲ್ಲ ಅಂತ ಹೇಳಿದಾಗ, ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇನ್ನು ನೀನು ಓದ್ಬೇಕಾಗಿಲ್ಲ, ನಿನ್ಗೆ ಭಗವದ್ಗೀತೆ ಅರ್ಥ ಆಯ್ತು ಅಂತೇಳಿ. ಆ ರೀತಿಯಾಗಿ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಾಮಾದಿದೇವಾಮಜಂ ವಿಭುಂ ಆಹುಸ್ತ್ವಾಂ ಋಷಯಾ ಸರ್ವೇ ದೇವರ್ಷಿ ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವಾಬ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸೊ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಎದುರು ಈ ರೀತಿಯಾದ ಪ್ರಾರ್ಥನೆಯನ್ನು ಮಾಡ್ಬೇಕಂತೆ. ಮೊದಲಿಗೆ ನಾವು ಭಗವಂತನನ್ನು ಹೊಗಳ್ಬೇಕು, ನಂತರ ಭಗವಂತನಿಗೆ ಧನ್ಯವಾದಗಳು ತಿಳಿಸ್ಬೇಕು, ನಂತರ ನಾವು ಇಷ್ಟು ಜನ್ಮದಲ್ಲಿ ಪಾಪಗಳು ಮಾಡಿದೀವಿ, ಕ್ಷಮಿಸು ತಂದೆ ಅಂತ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ, ನಂತರ ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳು ಅಂತ ಹೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕು. ಹಾಗೆ ಇಲ್ಲಿ ನೋಡ್ಬೋದು, ಅರ್ಜುನ ಏನ್ ಹೇಳ್ತಾನೆ, ನಿನ್ನ ಬಗ್ಗೆ ನಾರದ, ಅಸಿತ, ದೇವಲ, ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ ಅಂದ್ರೆ ಹಿಂದಿನ ಆಚಾರ್ಯರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಅವರಿಂದಾಗಿ ನಾವು ಈ ಒಂದು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳಿ. ಸರ್ವಮೇತದ್ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಸೊ ಇಲ್ಲಿ ಯಾರು ಶ್ರದ್ಧೆ ಇಲ್ಲದವರು ಮತ್ತು ದಾನವ ಸ್ವಭಾವದವರು, ಆಸುರಿ ಸ್ವಭಾವದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು, ದೇವತೆಗಳು ಸಹ ಅವನನ್ನು ತಿಳಿಯಲಾರರು. ಓ ಪುರುಷೋತ್ತಮನೇ, ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನಾ ಭೂತೇಶ ದೇವದೇವಾ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಸೊ ಇಲ್ಲಿ ಅರ್ಜುನ ಭಕ್ತಿ ಸೇವೆಯನ್ನು ಸಲ್ಲಿಸಿ ಕೃಷ್ಣನೊಡನೆ ಸಂಬಂಧವನ್ನು ಪಡೆದುಕೊಂಡವರು ಮಾತ್ರ ಪರಮ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ರಾಕ್ಷಸಿ ಅಥವಾ ನಾಸ್ತಿಕ ಮನೋಧರ್ಮದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಕೃಷ್ಣನು ಇರುವಂತೆ ಅವನನ್ನು ಅರ್ಥ ಮಾಡಿಕೊಳ್ಳಲು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಅರ್ಜುನನ ಹೆಜ್ಜೆಗಳಲ್ಲಿ ಹೆಜ್ಜೆ ಇಡಬೇಕು. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು
ನನಗೆ ವಿವರವಾಗಿ ಹೇಳು. ಈಗ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಇಲ್ಲಿ ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ರಿಂದ ಅರ್ಜುನನಿಗೆ ಆಗ್ಲೇ ತೃಪ್ತಿ ಆಗಿದೆ ಅಂತ ಈ ಶ್ಲೋಕದಲ್ಲಿ ಕಾಣ್ತದೆ. ಕೃಷ್ಣನ ಕೃಪೆಯಿಂದ ಅರ್ಜುನನಿಗೆ ಬುದ್ಧಿಶಕ್ತಿ ಇದೆ, ಜ್ಞಾನವಿದೆ, ಭಗವಂತನನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಯಾವುದೇ ಸಂಶಯ ಇಲ್ಲ. ಇಲ್ಲಿ ಯಾಕೆ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿರಾಕಾರವಾದಿಗಳು ಯಾರು ಭಗವಂತನನ್ನು ಕುರಿತು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳಿ ತಿಳಿತಾರೆ, ಅವರಿಗೋಸ್ಕರ ಇಲ್ಲಿ ಕೇಳುವಂಥದ್ದು. ಮತ್ತು ಸಾಮಾನ್ಯ ಜನರ ಪರವಾಗಿ ಕೇಳ್ತಾ ಇದ್ದಾನೆ, ನಿನ್ನ ಸಿರಿಗಳನ್ನು ಹೇಳು, ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿದ್ದೀಯಾ, ಅದನ್ನು ವಿವರವಾಗಿ ಹೇಳು. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಸೊ ಇಲ್ಲಿ ಭಗವಂತ ಕೇಳುವಂಥದ್ದು, ಸಾಮಾನ್ಯ ಮನುಷ್ಯರು ಯಾವ ಪ್ರಕ್ರಿಯೆಯಿಂದ ಸರ್ವವ್ಯಾಪಿಯಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಬಹುದು ಅಂತೇಳಿ ಇಲ್ಲಿ ಅರ್ಜುನನಿಗೆ ತಿಳಿದಿದೆ. ಆದ್ರೆ ಸಾಮಾನ್ಯ ಮನುಷ್ಯರು ಹೇಗೆ, ಯಾವ ರೀತಿಯಾಗಿ ಭಗವಂತನನ್ನು ಸ್ಮರಿಸಬೇಕು ಅಂತ ಹೇಳಿ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಸೊ ಇಲ್ಲಿ ಕೃಷ್ಣನ ವಿಷಯನ್ನು ಕೇಳುವುದರಲ್ಲಿ ಅರ್ಜುನನಿಗೆ ತುಂಬಾ ಆಸಕ್ತಿ. ಅದರಲ್ಲಿಯೂ ಕೃಷ್ಣ ಹೇಗೆ ಸರ್ವವ್ಯಾಪಿ ಪರಮಪ್ರಭುವಾಗಿಯೇ ಇರ್ತಾನೆ ಎನ್ನುವುದರಲ್ಲಿ ಆಸಕ್ತಿ. ಇನ್ನಷ್ಟು ಕೇಳಬೇಕು ಭಗವಂತನ ಬಗ್ಗೆ. ಯಾಕೆಂತ ಹೇಳಿದ್ರೆ, ಈಗ ನೀವು ಬೇರೆ ಈಗ ಒಂದು ಕತೆ, ಕಾದಂಬರಿ ಅದೆಲ್ಲವೂ ತಗೊಂಡಾಗ ಅದು ಒಂದು ಸಲ ಓದಿದ್ರೆ ಮಾತ್ರ ಅದರಲ್ಲಿ ಮತ್ತೆ ಇನ್ನೊಂದ್ಸಲ ಓದ್ಬೇಕು ಅಂತ ಅನಿಸೋದಿಲ್ಲ. ಆದ್ರೆ ಇಲ್ಲಿ ಭಗವಂತನ ಬಗ್ಗೆ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು, ಇನ್ನಷ್ಟು ತಿಳಿಬೇಕು ಅಂತ ಆಸಕ್ತಿ ಬರುತ್ತೆ. ಕೇಳಿದಷ್ಟು ಅಲ್ಲಿ ಬೇಸರ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅರ್ಜುನ ಕೇಳುವಂಥದ್ದು. ಯಾಕಂದ್ರೆ ಇದು ಯಾವಾಗ್ಲೂ ಹೊಸದಾಗಿರುತ್ತೆ. ಈ ವರ್ಷಾನುಗಟ್ಟಲೆಯಿಂದ ಭಗವದ್ಗೀತೆ ಓದ್ತಾ ಬಂದ್ರು ಕೂಡ ನಿಮಗೆ ಹೊಸ ಹೊಸ ಅರ್ಥವು ಅಲ್ಲಿ ನಿಮ್ಗೆ ಸಿಗ್ತದೆ. ಇಲ್ಲಿ ಗೋಸ್ವಾಮಿಗಳು ಈ ರೀತಿಯಾಗಿ ಚರ್ಚೆ ಮಾಡುವಂಥದ್ದು. ದೇವೋತ್ತಮ ಪರಮಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದವನ್ನು ಮಾತ್ರ ಹೇಳುತ್ತೇನೆ. ಸೊ ಇಲ್ಲಿ ಸ್ವಲ್ಪ ಮಾತ್ರ, ಎಲ್ಲವನ್ನೂ ಹೇಳೋದಕ್ಕೆ, ಯಾಕೆಂದ್ರೆ ಅಲ್ಲಿ ಅನ್ಲಿಮಿಟೆಡ್ ಇದೆ. ಸೊ ಯಾವುದು ಮುಖ್ಯವಾಗಿದೆ ಅದನ್ನ ಮಾತ್ರ ಹೇಳ್ತೇನೆ ಅಂತ ಹೇಳ್ತಾನೆ ಭಗವಂತ. ಅರ್ಜುನ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ. ಎಲ್ಲಾ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯವೂ ನಾನು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವಚ. ಅಂದ್ರೆ ಇಲ್ಲಿ ಅರ್ಜುನನನ್ನು ಗುಡಾಕೇಶ ಅಂತ ಸಂಬೋಧಿಸ್ತಾನೆ ಭಗವಂತ. ಹೀಗೆಂದ್ರೆ ನಿದ್ರೆಯ ತಮಸ್ಸನ್ನು ಗೆದ್ದವನು ಅಂತ ಹೇಳಿ. ಅಜ್ಞಾನದ ಕತ್ತಲೆಯೊಳಗೆ ನಿದ್ರಿಸುತ್ತಿರುವವರಿಗೆ ಭಗವಂತನು ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಹೇಗೆ ತನ್ನನ್ನು ಪ್ರಕಟ ಮಾಡಿಕೊಳ್ತಾನೆ ಅಂತ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಎಲ್ಲಾ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯ ಎಲ್ಲವೂ ಕೂಡ ಭಗವಂತನೇ ಆಗಿರ್ತಾನೆ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಇಲ್ಲಿ ಆದಿತ್ಯರು ಅಂತ ಹೇಳಿದ್ರೆ 12 ಮಂದಿ. ಅದರಲ್ಲಿ ಮುಖ್ಯನಾದವನು ಕೃಷ್ಣ.
ಮತ್ತೆ ಆಕಾಶದಲ್ಲಿ ಹೊಳೆಯುತ್ತಿರುವ ಪ್ರಕಾಶಗಳಲ್ಲಿ ಸೂರ್ಯನು ಮುಖ್ಯನಾದವನು. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಸೂರ್ಯನನ್ನು ಪರಮಪ್ರಭುವಿನ ಪ್ರಕಾಶಮಾನ ನೇತ್ರವೆಂದು ಒಪ್ಪಿದೆ. ಎಚ್ಚಕ್ಷುರೇಶ ಸವಿತಾ ಸಕಲಾಗ್ರಹಣ ಅಂತೇಳಿ. ನಂತರ ಆಕಾಶದಲ್ಲಿ 50 ಬಗೆಗಳ ವಾಯು ಬೀಸುತ್ತದೆ. ಇವುಗಳ ನಿಯಂತ್ರಕ ದೇವತೆ ಮರೀಚಿಯು ಕೃಷ್ಣನನ್ನು ಪ್ರತಿನಿಧಿಸ್ತಾನೆ. ಸೊ ಇಲ್ಲಿ ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ನಕ್ಷತ್ರಗಳಲ್ಲಿ ಪ್ರಧಾನವಾದದ್ದು ಚಂದ್ರ. ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಅಂದ್ರೆ ರುದ್ರರಲ್ಲಿ 11 ಮಂದಿ, ಅದರಲ್ಲಿ ಯಾರು ಶಂಕರ, ಶಿವನು ಪ್ರಧಾನ. ಸೊ ಅವನು ವಿಶ್ವದಲ್ಲಿನ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರುವ ಪರಮ ಪ್ರಭುವಿನ ಅವತಾರ. ಸೊ ಇಲ್ಲಿ ಸತ್ವಗುಣಕ್ಕೆ ವಿಷ್ಣು, ರಜೋಗುಣಕ್ಕೆ ಬ್ರಹ್ಮ, ತಮೋಗುಣಕ್ಕೆ ಶಿವ. ಸೊ ಇದು 3 ಗುಣಾವತಾರ, ಭಗವಂತನ ಗುಣಾವತಾರ. ಸೊ ಇಲ್ಲಿ ರುದ್ರರಲ್ಲಿ ಶಿವ ಅಂತ ಹೇಳಲಾಗ್ತದೆ. ಮತ್ತು ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ. ಯಕ್ಷರು ಮತ್ತು ರಾಕ್ಷಸರ ನಾಯಕ ಕುಬೇರ. ಅವನು ದೇವತೆಗಳ ಕೋಶಾಧಿಪತಿ ಮತ್ತು ಪರಮ ಪ್ರಭುವಿನ ಪ್ರತಿನಿಧಿ. ಮೇರುವು ಸಂಪನ್ಮೂಲಗಳ ಶ್ರೀಮಂತಿಗೆಗೆ ಹೆಸರಾದ ಪರ್ವತ. ಮೇರು ಪರ್ವತ ಇದು ಕೂಡ ಭಗವಂತ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಇಲ್ಲಿ ಸ್ವರ್ಗಲೋಕಗಳ ಮುಖ್ಯ ದೇವತೆ ಯಾರು? ಇಂದ್ರ. ಸೊ ಅವನಿಗೆ ದೇವಲೋಕದ ರಾಜನೆಂದು ಹೆಸರು. ಆತನು ಆಳುವ ಲೋಕವು ಇಂದ್ರಲೋಕ. ಬೃಹಸ್ಪತಿಯು ಇಂದ್ರನ ಪುರೋಹಿತ. ಸೊ ಇಂದ್ರನು ಎಲ್ಲ ರಾಜರ ನಾಯಕರಾದ್ರಿಂದ ಬೃಹಸ್ಪತಿಯು ಎಲ್ಲಾ ಪುರೋಹಿತರ ನಾಯಕ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಪುರೋಹಿತರಲ್ಲಿ ಬೃಹಸ್ಪತಿ ಭಗವಂತನ ಒಂದು ಪ್ರತಿನಿಧಿ. ಹಾಗೆ ಇಂದ್ರನು ಎಲ್ಲಾ ರಾಜರಲ್ಲಿ ಪ್ರಮುಖನಾದಂತೆ ಪಾರ್ವತಿ ಮತ್ತು ಶಿವರ ಮಗನಾದ ಸ್ಕಂದ ಅಥವಾ ಕಾರ್ತಿಕೇಯನು ಎಲ್ಲಾ ಸೈನ್ಯಾಧಿಪತಿಗಳಲ್ಲಿ ಮುಖ್ಯನು. ಜಲರಾಶಿಗಳಲ್ಲಿ ಸಮುದ್ರವೇ ಅತ್ಯಂತ ದೊಡ್ಡದು. ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ವಿವಿಧ ವರ್ಗಗಳ ಸಂತಾನ ಪ್ರಸಾರಕ್ಕಾಗಿ ಹಲವಾರು ಪುತ್ರರನ್ನು ಸೃಷ್ಟಿಸಿದನು. ಈ ಗಂಡು ಮಕ್ಕಳಲ್ಲಿ ಭೃಗುವು ಅತ್ಯಂತ ಶಕ್ತ ಋಷಿ. ನಂತರ ದಿವ್ಯ ಮಂತ್ರಗಳಲ್ಲಿ ಓಂಕಾರ ಕೃಷ್ಣನ ಪ್ರತಿನಿಧಿ. ಯಜ್ಞಗಳಲ್ಲಿ ನಾನು ಜಪಯಜ್ಞ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಸಂಕೀರ್ತನೆಯು ಕೃಷ್ಣನ ಅತ್ಯಂತ ಪರಿಶುದ್ಧ ಪ್ರತಿನಿಧಿ. ಇನ್ನು ಪ್ರಪಂಚದಲ್ಲಿ ಅತಿ ದೊಡ್ಡ ಪರ್ವತವಾದ ಹಿಮಾಲಯವು ಅವನ ಪ್ರತಿನಿಧಿ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಮೇರು ಪರ್ವತ ಅದನ್ನು ಹೆಸರಿಸಲಾಗ್ತದೆ. ಇಲ್ಲಿ ಆದ್ರೆ ಮೇರುವು ಒಮ್ಮೊಮ್ಮೆ ಚಲಿಸುತ್ತದೆ. ಹಿಮಾಲಯವು ಮೇರು ಪರ್ವತಕ್ಕಿಂತ ಶ್ರೇಷ್ಠವಾದದ್ದು. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವ ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಇಲ್ಲಿ ಅತ್ಯಂತ ಎತ್ತರವಾದ ಮತ್ತು ಸುಂದರವಾದ ಮರಗಳಲ್ಲಿ ಅಶ್ವತ್ಥ ವೃಕ್ಷ ಒಂದು. ಅಶ್ವತ್ಥ ವೃಕ್ಷವನ್ನು ಪೂಜಿಸ್ತಾರೆ. ಮತ್ತೆ ದೇವತೆಗಳಲ್ಲಿ ನಾರದರು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ. ಅವರು ಭಕ್ತನಾಗಿ ಶ್ರೀಕೃಷ್ಣನ ಪ್ರತಿನಿಧಿಯೂ ಹೌದು. ಗಂಧರ್ವ ಲೋಕದಲ್ಲಿ ಬಹು ಮಧುರವಾಗಿ ಹಾಡುವವರಿದ್ದಾರೆ. ಸೊ ಅದರಲ್ಲಿ ಅತ್ಯಂತ ಮಧುರ ಗಾಯಕ ಚಿತ್ರರಥ. ಪರಿಪೂರ್ಣ ಜೀವಿಗಳಲ್ಲಿ ದೇವಹೂತಿಯ ಮಗ ಕಪಿಲನು ಕೃಷ್ಣನ ಪ್ರತಿನಿಧಿ. ಅವನನ್ನು ಕೃಷ್ಣನ ಅವತಾರ ಎಂದು ಹೇಳಲಾಗ್ತದೆ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ.
ಸೊ ವಜ್ರಾಯುಧ ಇದು ಕೃಷ್ಣನ ಶಕ್ತಿಯನ್ನು ಪ್ರತಿನಿಧಿಸ್ತದೆ. ಕಂದರ್ಪ ಮತ್ತು ಗೋವುಗಳಲ್ಲಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಗಗನದಲ್ಲಿರುವ ಕೃಷ್ಣ ಲೋಕದಲ್ಲಿ ಯಾವಾಗ ಕರೆದರೂ ಹಾಲು ಕೊಡುವ ಹಸುಗಳಿರುತ್ತವೆ, ಅದಕ್ಕೆ ಸುರಭಿ ಅಂತ ಹೇಳಲಾಗ್ತದೆ. ಭಗವಂತನು ಸುರಭಿ ಗೋವುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರತನಾಗಿರ್ತಾನೆ ಎಂದು ಹೇಳಲಾಗ್ತದೆ. ಇನ್ನು ಕಂದರ್ಭ ಅಂತ ಹೇಳಿದ್ರೆ ಸತ್ಪುತ್ರರ ಪ್ರಾಪ್ತಿಗಾಗಿರುವ ಕಾಮಾಪೇಕ್ಷೆ, ಕೃಷ್ಣನ ಪ್ರತಿನಿಧಿ. ಬಹು ಹೆಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ಮರಣ ದೇವತೆ ವರುಣ ದೇವತೆ ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ. ಅಂದ್ರೆ ಇಲ್ಲಿ ಜಲವಾಸಿಗಳಲ್ಲಿ ವರುಣ ದೇವನೇ ಅತ್ಯಂತ ಶ್ರೇಷ್ಠನಾದಂತೆ ಬಹು ಹೆಡೆಗಳ ನಾಗ ಸರ್ಪಗಳಲ್ಲಿ ಅನಂತನೇ ಬಹು ಶ್ರೇಷ್ಠ. ಇವರಿಬ್ಬರು ಕೃಷ್ಣನನ್ನು ಪ್ರತಿನಿಧಿಸ್ತಾರೆ. ಇನ್ನು ಪಿತೃಗಳ ಲೋಕ ಹೊಂದಿದೆ, ಅದರ ಅಧಿಪತಿ ಆರ್ಯಮ, ಆತನು ಕೃಷ್ಣನನ್ನು ಪ್ರತಿನಿಧಿಸ್ತಾನೆ. ಇನ್ನು ದುಷ್ಕರ್ಮಿಗಳಿಗೆ ಶಿಕ್ಷೆ ಮಾಡುವ ಜೀವಿಗಳು ಅನೇಕರಿದ್ದಾರೆ, ಅದರಲ್ಲಿ ಯಮನೇ ಪ್ರಧಾನನು. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ದಿತಿ ಮತ್ತು ಅದಿತಿ ಸೋದರಿಯರು. ಅದಿತಿಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು, ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು. ಸೊ ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು. ಪ್ರಹ್ಲಾದನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದರೂ ಬಾಲ್ಯದಿಂದ ಅವನು ಮಹಾ ಭಕ್ತನಾಗಿರ್ತಾನೆ. ಸೊ ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ಧರ್ಮಿಷ್ಠ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ. ಇನ್ನು ಕ್ಷಯವನ್ನುಂಟು ಮಾಡುವ ಅನೇಕ ತತ್ವಗಳಿವೆ, ಆದರೆ ಕಾಲವು ಐಹಿಕ ವಿಶ್ವದಲ್ಲಿ ಎಲ್ಲಾ ವಸ್ತುಗಳನ್ನು ಸವೆಸುತ್ತದೆ, ಆದುದರಿಂದ ಅದು ಕೃಷ್ಣನ ಪ್ರತಿನಿಧಿ, ಕಾಲನಾಗಿ ಬರ್ತಾನೆ ಕೃಷ್ಣ. ಅನೇಕ ಪ್ರಾಣಿಗಳಲ್ಲಿ ಸಿಂಹವು ಅತಿ ಬಲಶಾಲಿಯಾದದ್ದು ಮತ್ತು ಭಯಂಕರವಾದದ್ದು. ಲಕ್ಷಾಂತರ ಬಗೆಯ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನವಾದ ಗರುಡನು ಅತ್ಯಂತ ಶ್ರೇಷ್ಠನು. ಅರ್ಜುನ, ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲಾ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯು, ಎಲ್ಲಾ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಸೃಷ್ಟಿ ಸ್ಥಿತಿ ಲಯಗಳ ಈ ಶಕ್ತಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಮೂರ್ತಿಗಳು. ಐಹಿಕ ಗುಣಗಳು ಸತ್ವ ರಜೋ ತಮ. ಸೊ ಆದುದರಿಂದ ಅವನೇ ಎಲ್ಲ ಸೃಷ್ಟಿಯ ಆದಿ, ಅವನೇ ಮಧ್ಯ, ಅವನೇ ಅಂತ್ಯ. ಆಧ್ಯಾತ್ಮ ವಿದ್ಯೆಯನ್ನು ನೀಡುವ ವೇದಾಂತ ಸೂತ್ರವು ಕೂಡ ಕೃಷ್ಣನ ಪ್ರತಿನಿಧಿ. ತರ್ಕದಲ್ಲಿ ವಿವಿಧ ಬಗೆಯ ವಾದಗಳುಂಟು. ವಿರೋಧ ವಾದವನ್ನು ಸಮರ್ಥಿಸುವ ಸಾಕ್ಷ್ಯಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು. ಪ್ರತಿವಾದಿಯನ್ನು ಸೋಲಿಸಲೆಂದು ಮಾತ್ರ ಪ್ರಯತ್ನಿಸುವುದಕ್ಕೆ ವಿತಂಡ ಎಂದು ಹೆಸರು. ಸೊ ವಾಸ್ತವ ನಿರ್ಣಯಕ್ಕೆ ವಾದ ಎಂದು ಹೆಸರು. ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ. ಆ ವಾದದಲ್ಲಿ ಸತ್ಯ ಏನಿದೆ ಅದು ಕೂಡ ಕೃಷ್ಣನ ಪ್ರತಿನಿಧಿಯಾಗಿರ್ತದೆ. ಅಕ್ಷರಗಳಲ್ಲಿ ನಾನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಸಂಸ್ಕೃತ ವರ್ಣಮಾಲೆಯ ಮೊದಲಕ್ಷರ ಆಕಾರ, ಆದುದರಿಂದ ಅದು ಶಬ್ದದ ಪ್ರಾರಂಭ. ಇನ್ನು ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಿವೆ. ಇವುಗಳಲ್ಲಿ ರಾಮ ಕೃಷ್ಣ ಎನ್ನುವಂತಹ ಪದಗಳನ್ನು ದ್ವಂದ್ವ ಎಂದು ಕರೀತಾರೆ. ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಎರಡು ಪದಗಳಿಗೂ ಒಂದೇ ರೂಪವಿದೆ, ಆದುದರಿಂದ ಈ ಸಮಾಸವನ್ನು ದ್ವಂದ್ವ ಅಂತ ಕರೀತಾರೆ. ಕೊಲ್ಲುವವರಲ್ಲೆಲ್ಲ ಕಾಲವೇ ಕಟ್ಟಕಡೆಯದು, ಏಕೆಂದ್ರೆ ಕಾಲವು ಎಲ್ಲವನ್ನು ಕೊಲ್ಲುತ್ತದೆ, ಅದು ಕೃಷ್ಣನ ಪ್ರತಿನಿಧಿ, ಅಕ್ಷಯವಾದ ಕಾಲ. ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ, ಆದುದರಿಂದ ಅವನು ಪರಮಪ್ರಭು ಕೃಷ್ಣನ ಪ್ರತಿನಿಧಿ. ಅಲ್ಲಿ ಕಾಲ ಕೂಡ ಕೃಷ್ಣನ ಪ್ರತಿನಿಧಿ, ಸೃಷ್ಟಿಕರ್ತನಾದ ಬ್ರಹ್ಮನ್ ಕೂಡ ಕೃಷ್ಣನ ಪ್ರತಿನಿಧಿ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು.
ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಅಹಂ ಮೃತೋನಾಂ ಕುಸುಮಾಕರಃ. ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ಸೊ ವೇದಗಳಲ್ಲಿ ಸಾಮವೇದ ಅಂದ್ರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ತುಂಬಿ ಹೋಗಿದೆ. ಇನ್ನು ಗಾಯತ್ರಿ ಮಂತ್ರದ ಉದ್ದೇಶ ಭಗವಂತನ ಸಾಕ್ಷಾತ್ಕಾರವಾದುದರಿಂದ ಅದು ಪರಮ ಪ್ರಭುವನ್ನು ಪ್ರತಿನಿಧಿಸುತ್ತದೆ. ಇನ್ನು ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಅಂದ್ರೆ ಎಲ್ಲಾ ತಿಂಗಳುಗಳಲ್ಲಿ ಈ ನವೆಂಬರ್ ಡಿಸೆಂಬರ್ ತಿಂಗಳು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಭಾವಿಸಲಾಗ್ತದೆ. ಯಾಕೆಂದ್ರೆ ಇಲ್ಲಿ ಜನರು ತುಂಬಾ ಸಂತೋಷದಿಂದ ಇರ್ತಾರೆ. ಹಾಗೆ ವಸಂತ ಎಂದು ಕೂಡ ಎಲ್ಲರಿಗೂ ಪ್ರೀತಿ. ಆ ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ. ಇದು ಪರಮಪ್ರಭು ಕೃಷ್ಣನ ಪ್ರತಿನಿಧಿ. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವೂ ನಾನೇ. ಅಂದ್ರೆ ಯಾರು ಕೃಷ್ಣರ ಆತನ ಮೋಸವನ್ನು ಆತನಿಗೆ ತಿಳಿಯದಂತೆ ಕಂಡು ಹಿಡಿಯಲಾರರು ಅಂತ ಹೇಳಿ. ವಿಶ್ವದಲ್ಲಿ ನಾನಾ ಬಗೆಯ ಮೋಸಗಾರರಿದೆ. ಆ ಮೋಸ ರೀತಿಗಳಲ್ಲಿ ಜೂಜು ಒಂದಾಗಿರ್ತದೆ. ಅದು ಕೃಷ್ಣನ ಪ್ರತಿನಿಧಿಯಾಗಿರ್ತದೆ. ಓಕೆ. ಮತ್ತೆ ಬಾಲ್ಯದಲ್ಲಿಯೇ ಗೋವರ್ಧನಗಿರಿಯನ್ನು ಎತ್ತಿದವನು ಅವನು. ಸೊ ಮೋಸದಲ್ಲಿ ಅಂದ್ರೆ ಇಲ್ಲಿ ಬಲದಲ್ಲಿ ಯಾರು ಕೃಷ್ಣನನ್ನು ಮೀರಿಸೋದಕ್ಕಾಗೋದಿಲ್ಲ, ಹಾಗೆ ಮೋಸದಲ್ಲಿ ಕೂಡ ಯಾರು ಮೀರಿಸೋದಕ್ಕಾಗೋದಿಲ್ಲ. ತೇಜಸ್ಸಿನಲ್ಲಿ ಅವನನ್ನು ಮೀರಿಸಲು ಸಾಧ್ಯ ಇಲ್ಲ. ಜಯದಲ್ಲಿ ಯಾರು ಕೂಡ ಮೀರಿಸಲಾರರು. ಸಾಹಸದಲ್ಲಿ ಯಾರು ಅವನನ್ನು ಮೀರಿಸಲಾರರು. ಶಕ್ತಿಯಲ್ಲಿ ಯಾರು ಅವನನ್ನು ಮೀರಿಸಲಾರರು. ವೃಷ್ಣಿ ವಂಶದವರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಇಲ್ಲಿ ಹೇಳಲಾಗ್ತದೆ ವಾಸುದೇವನು ಕೃಷ್ಣನ ನಿಕಟ ವಿಸ್ತರಣೆ. ಸೊ ವಾಸುದೇವನು ಕೃಷ್ಣನಿಗಿಂತ ಬೇರೆ ಅಲ್ಲ ಅಂತ ಹೇಳಿ. ಇನ್ನು ಪಾಂಡವರಲ್ಲಿ ನಾನು ಅರ್ಜುನ. ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನು ಧನಂಜಯನೆಂದು ಹೆಸರಾದವನು. ಅವನು ಪರಮಶ್ರೇಷ್ಠ. ಆದುದರಿಂದ ಕೃಷ್ಣನನ್ನು ಪ್ರತಿನಿಧಿಸ್ತಾನೆ. ಋಷಿಗಳಲ್ಲಿ ವ್ಯಾಸರೇ ಎಲ್ಲರಿಗಿಂತ ಶ್ರೇಷ್ಠರು. ಕಲಿಯುಗದಲ್ಲಿ ಜನಸಾಮಾನ್ಯರಿಗೂ ವೇದಗಳು ತಿಳಿಯಲೆಂದು ವೇದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿದ ವ್ಯಾಸರು ಕೃಷ್ಣನ ಅವತಾರವೆಂದು ಪ್ರಸಿದ್ಧ. ಸೊ ಅವರು ಕೃಷ್ಣನ ಪ್ರತಿನಿಧಿ. ಯಾವುದಾದರೂ ವಿಷಯವನ್ನು ಕೂಲಂಕಷವಾಗಿ ಯೋಚಿಸಬಲ್ಲವರು ಕವಿಗಳು. ಸೊ ಕವಿಗಳಲ್ಲಿ ಉಶನ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಅಂದ್ರೆ ದುಷ್ಕರ್ಮಿಗಳಿಗೆ ಶಿಕ್ಷೆ ವಿಧಿಸುವಂಥದ್ದು. ಆ ಶಿಕ್ಷೆಯ ಸಾಧನ ಕೃಷ್ಣನ ಪ್ರತಿನಿಧಿ. ಮತ್ತೆ ಈ ಶ್ರವಣ, ಚಿಂತನ ಮತ್ತು ಧ್ಯಾನ, ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬಾ ಮುಖ್ಯ. ಯಾಕೆಂದ್ರೆ ಮೌನದಿಂದ ಮಾತ್ರ ಮನುಷ್ಯನು ಶೀಘ್ರವಾಗಿ ಮುಂದುವರಿಬಲ್ಲ. ಮತ್ತು ಈ ಜಡವಸ್ತು ಮತ್ತು ಚೇತನ, ಈ ಶರೀರ ಮತ್ತು ಆತ್ಮ, ಇವುಗಳ ನಡುವೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಗಳ ನಡುವೆ ವ್ಯತ್ಯಾಸವನ್ನು ಕಾಣಬಲ್ಲವನು ಜ್ಞಾನಿ. ಯಾರು ದೇಹವಲ್ಲ, ನಾನು ಆತ್ಮ ಅಂತ ಯಾರು ತಿಳಿತಾರೆ. ಇಂತಹ ಜ್ಞಾನವು ಸ್ವಯಂ ಕೃಷ್ಣನೇ. ಓಕೆ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಅವನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೇ ಇರುವುದಾಗಲಿ ಇರಲು ಸಾಧ್ಯವಿಲ್ಲ. ಕೃಷ್ಣನ ಶಕ್ತಿಯ ಆಧಾರವಿಲ್ಲದ ಯಾವುದೇ ಅಸ್ತಿತ್ವ ಇರಲು ಸಾಧ್ಯ ಇಲ್ಲ.
ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಇಲ್ಲಿ ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೇ ನಿದರ್ಶನಗಳನ್ನು ಭಗವಂತ ವರ್ಣಿಸಿದ್ದಾನೆ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ. ಯಾವುದೆಲ್ಲ ಸುಂದರವಾಗಿರುತ್ತದೆ ಅದೆಲ್ಲವೂ ಕೂಡ ಭಗವಂತನಿಂದ ಮೂಡಿ ಬಂದಿರುವಂಥದ್ದು. ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿರ್ಬೋದು ಅಥವಾ ಭೌತಿಕ ಜಗತ್ತಿನಲ್ಲಿರ್ಬೋದು, ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಬೇಕು. ಇದೆಲ್ಲವೂ ಕೂಡ ಕೃಷ್ಣನ ಸಿರಿಯ ಪ್ರತಿನಿಧಿ ಎಂದು ತಿಳಿಯಬೇಕು. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನಾಸಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಸೊ ಕೃಷ್ಣನು ಪರಮಾತ್ಮನಾಗಿ ಎಲ್ಲಾ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಅವು ಅಸ್ತಿತ್ವದಲ್ಲಿದೆ ಅಂತ ನಾವು ತಿಳಿಬೇಕು. ಅತ್ಯಂತ ಬೃಹತ್ತಾದ ಜೀವಿಯಾದ ಬ್ರಹ್ಮನಿಂದ ಹಿಡಿದು ಸಣ್ಣದಾದ ಇರುವೆವರೆಗೆ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಕಾರಣ ಪ್ರಭುವು ಪ್ರತಿಯೊಂದನ್ನು ಪ್ರವೇಶಿಸುತ್ತಿದ್ದಾನೆ ಮತ್ತು ಪಾಲಿಸುತ್ತಿದ್ದಾನೆ ಎನ್ನುವುದೇ. ಓಕೆ, ಈ ಶ್ಲೋಕದಲ್ಲಿ ಯಾವ ಭಾಗವು ಉಲ್ಲೇಖಿಸುತ್ತದೆ? ಇದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಉತ್ತರವನ್ನು ನೀಡಬಹುದು, ಚಾಟಲ್ಲಿ ಕೂಡ ಹಾಕ್ಬೋದು. ಈ ಶ್ಲೋಕದಲ್ಲಿ ಯಾವ ಭಾಗವು ಉಲ್ಲೇಖಿಸುತ್ತದೆ? ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು ಉತ್ತರವನ್ನು. ವಿಷ್ಣು, ನಕ್ಷತ್ರಗಳಲ್ಲಿ ಶ್ರೀಕೃಷ್ಣ, ಚಂದ್ರ. ನಾನು ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಬೇಕಾದ್ರೆ ಹೇಳ್ಬೋದು ಹೇಳುವವರು. ಓಕೆ, ಹರೇ ಕೃಷ್ಣ. ಕಂಪನದಲ್ಲಿ ಶ್ರೀಕೃಷ್ಣನು ಪವಿತ್ರ ನಾಮದ ಪಠಣ. ವೃಕ್ಷಗಳಲ್ಲಿ ಕೃಷ್ಣ ಪರಮಾತ್ಮನು ಅಶ್ವತ್ಥವೃಕ್ಷ. ಎಸ್, ಅಶ್ವತ್ಥವೃಕ್ಷ, ಕರೆಕ್ಟ್. ಒಂದು ನಿಮಿಷ. ಮಹಾನ್ ಋಷಿಗಳಲ್ಲಿ ಶ್ರೀಕೃಷ್ಣ ಚಂದ್ರ. ಭೃಗು ಮಹಾರಾಜರು, ಇದು ಭೃಗು ಮಹರ್ಷಿಗಳು. ಋಷಿಗಳಲ್ಲಿ ಶ್ರೀಕೃಷ್ಣನು ವ್ಯಾಸ. ನಾರದ ಮುನಿ. ಚಲಿಸದ ವಸ್ತುಗಳಲ್ಲಿ ಶ್ರೀಕೃಷ್ಣನು ಹಿಮಾಲಯ. ಎಸ್, ಕರೆಕ್ಟ್. ಕುದುರೆಗಳಲ್ಲಿ ಕೃಷ್ಣ ಪರಮಾತ್ಮನು ಉಚ್ಚೈಶ್ರವ. ಮೃಗಗಳಲ್ಲಿ ಕೃಷ್ಣ ಪರಮಾತ್ಮನು ಎಸ್, ಸಿಂಹ. ಓಕೆ, ಇಷ್ಟೇ ಕ್ವಶನ್ಸ್ ಇದೆ ಅನ್ಕೊಂತೇನೆ. ಓ, ಇನ್ನೂ ಇದೆ. ದೈತ್ಯರಲ್ಲಿ ಶ್ರೀಕೃಷ್ಣನು ಪ್ರಹ್ಲಾದ. ಎಸ್, ಕರೆಕ್ಟ್. ಎಲ್ಲಿದೆ? ಎಸ್, ಪ್ರಹ್ಲಾದ. ಹಸುಗಳಲ್ಲಿ ಶ್ರೀಕೃಷ್ಣನು ಸುರಭಿ. ವಿಜ್ಞಾನದಲ್ಲಿ ಶ್ರೀಕೃಷ್ಣನು
ಆಧ್ಯಾತ್ಮಿಕ ವಿಜ್ಞಾನ. ಓಕೆ. ಮಂತ್ರಗಳಲ್ಲಿ ಶ್ರೀಕೃಷ್ಣನು ಗಾಯತ್ರಿ ಮಂತ್ರ. ಎಸ್ ಕರೆಕ್ಟ್ ಮತ್ತೆ. ಓಕೆ. ಅಧ್ಯಾಯ 10ರ ಸಾರಾಂಶ. ಕೃಷ್ಣ ಇಸ್ ಅನ್ನೋವೇಬಲ್ ಅಂಡ್ ಸೋರ್ಸ್ ಆಫ್ ಆಲ್. ಮೊದಲನೇ ಶ್ಲೋಕದಿಂದ 7ನೇ ಶ್ಲೋಕದಲ್ಲಿ ನೋಡ್ಬೋದು. ನಮೇ ವಿದು ಸುರಗಣ. ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ 8ರಿಂದ 11ನೇ ಶ್ಲೋಕದಲ್ಲಿ. ಮಚ್ಚಿತ್ತ ಮದ್ಗತ ಪ್ರಾಣ. ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ 12ರಿಂದ 18ನೇ ಶ್ಲೋಕದಲ್ಲಿ. ಸರ್ವಂ ಏತದ್ ಮನ್ಯೆ. ಶ್ರೀ ಕೃಷ್ಣನು ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ 19ರಿಂದ 42ನೇ ಶ್ಲೋಕದಲ್ಲಿ. ದಿವ್ಯ ಹಿ ಆತ್ಮ ವಿಭೂತಾಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರ್ದಾರು ಪ್ರಶ್ನೆ ಇದೆ ರೈಸ್ ಮಾಡಿ.